ನ್ಯೂಸ್ಗೆ ಸ್ವಾಗತ. ನಾನಂಜು. ಬಹುಶಃ ರಾಜಕೀಯ ಜೀವನದಲ್ಲಿ ತಮ್ಮನ್ನ ತಾವು ತಮ್ಮದೇ ಆದಂತಹ ರೀತಿಯಲ್ಲಿ ಗುರುತಿಸಿಕೊಂಡಂತಹ ಎಂಎಲ್ಸಿ ಆದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರವಾಗಿ ನಾನು ಪ್ರಶ್ನೆಗೆ ಹೋಗ್ತೀನಿ. ಸರ್, ಫೋಟೋಗ್ರಫಿಯಿಂದ ರಾಜಕೀಯ ನಿಮ್ಮ ಜೀವನ ಹೇಗಿತ್ತು? ಸಾಮಾನ್ಯವಾಗಿ ಫೋಟೋಗ್ರಫಿ ನನ್ನ ಜೀವನದ ಬದುಕಿಗೋಸ್ಕರ ಆಯ್ಕೆ ಮಾಡಿಕೊಂಡಂಥ ಕೆಲವು ವ್ಯವಸ್ಥೆಗಳಲ್ಲಿ ಒಂದು. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿರುವಂಥದ್ದು ಅದೇ ಸಂದರ್ಭದಲ್ಲಿ. ಅಲ್ಲಿಂದ ಪ್ರಾರಂಭವಾಗಿ ನಾನು ತಾಲೂಕು ಪಂಚಾಯತ್ ಸದಸ್ಯನಾದೆ, ಜಿಲ್ಲಾ ಪಂಚಾಯತಿಗೆ ಸದಸ್ಯನಾಗಿ ಆಯ್ಕೆಯಾದೆ. ಈ 3 ಹಂತಗಳನ್ನು ದಾಟಿ ಶಾಸಕನಾದೆ. ಅಷ್ಟು ಅವಧಿಗಳ ಮಧ್ಯೆ ಅನೇಕ ಮಜಲುಗಳನ್ನು ದಾಟಬೇಕಾದಂಥ ಅವಕಾಶಗಳಾಯಿತು. 2 ಸಾರಿ ಚುನಾವಣೆಯಲ್ಲಿ ಸೋತಿದ್ದೆ. MLA ಚುನಾವಣೆಯಲ್ಲಿ ಪಂಚಾಯತ್ನಿಂದ ಪ್ರಾರಂಭವಾಗಿ ರಾಜ್ಯದ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷನಾಗುವವರೆಗೆ ಪಾರ್ಟಿಯಲ್ಲಿ ನನಗೆ ಸಂಘಟನಾತ್ಮಕವಾದಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದರು. ಹಾಗಾಗಿ ನಾನು ನಡೆದು ಬಂದ ದಾರಿ ಬಹಳ ದುರ್ಗಮವೂ ಅಲ್ಲ, ತುಂಬ ಸರಳವಾದದ್ದೂ ಅಲ್ಲ. ಒಂದಿಷ್ಟು ಪ್ರಯತ್ನಗಳು, ಒಂದಿಷ್ಟು ಅವಕಾಶಗಳು ಮತ್ತು ಭಾರತೀಯ ಜನತಾ ಪಕ್ಷದ ಅಂದಿನ ಹಿರಿಯರಾಗಿರೋ ಡಾಕ್ಟರ್ ಆಚಾರ್ಯ ಅಂತ ಹಿರಿಯರು ನನ್ನನ್ನು ಬೆಳೆಸಿದ ರೀತಿ, ನನಗೆ ಕೊಟ್ಟ ಮಾರ್ಗದರ್ಶನ, ಅವೆಲ್ಲವೂ ಕೂಡ ನನ್ನ ನಡೆದ ದಾರಿಗೆ ಒಂದಷ್ಟು ಶಕ್ತಿಯನ್ನು ಕೊಟ್ಟಿದ್ದವು. ನಿಮ್ಮ ಈ ಒಂದು ಜೀವನದಲ್ಲಿ ಬಿಜೆಪಿಯನ್ನೇ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ಬಿಜೆಪಿ ನಾನು ರಾಜಕಾರಣಕ್ಕೆ ಬಂದಿರುವಂಥದ್ದು ಸಾಧಾರಣ 92-93ರಲ್ಲಿ. ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಅಲ್ಲಿರುವಂಥ ನನ್ನೂರಿನಲ್ಲಿರುವಂಥ BJPಯ ಸ್ನೇಹಿತರು ಅನೇಕ ಹೋರಾಟಗಳನ್ನು ಮಾಡ್ತಾಯಿದ್ರು, ವಿಷಯವನ್ನು ತೆಗೆದುಕೊಂಡು ಸಂಘಟನೆಗಳನ್ನು ಮಾಡ್ತಾಯಿದ್ರು. ಸಂಘ ಮತ್ತು ಚಟುವಟಿಕೆಗಳು, ಅದರ ರಾಷ್ಟ್ರೀಯತೆ, ಇದನ್ನೆಲ್ಲ ನನಗೆ ಸ್ವಲ್ಪ ಆಕರ್ಷಣೆಯನ್ನು ಕೊಟ್ಟಿತ್ತು. ಆ ಕಾರಣಕ್ಕೋಸ್ಕರ ನಾನು BJP, ಯಾವುದಕ್ಕೂ ವಿರೋಧಕ್ಕೋಸ್ಕರ BJP ಅಲ್ಲ. ನನ್ನ ಸುತ್ತಲೂ ಇರುವಂಥ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಮತ್ತು ನನ್ನ ಆತ್ಮೀಯರು, ಡಾಕ್ಟರ್ ಆಚಾರ್ಯ ಅಂತ ಹಿರಿಯರ ಸಂಪರ್ಕಗಳು ನನ್ನನ್ನು BJP ಆಗಿ ಮಾಡ್ತು. ಯಾವತ್ತಾದರೂ BJPಯ ಒಂದು ಧ್ಯೇಯ ಆಗಿರ್ಬೋದು, ಉದ್ದೇಶಗಳಾಗಿರ್ಬೋದು, ನಿಮ್ಮನ್ನು ಪರ್ಸ್ನಲಿ ಲೈಫಲ್ಲಿ ಇಷ್ಟ ಆಗದೆ ಇರುವಂಥದ್ದು ಏನಾದರೂ ಇದೆಯಾ? ಅನೇಕ ಸಂದರ್ಭಗಳಲ್ಲಿ ರಾಜಕಾರಣದ ಒಳಗೆ ಮತ್ತು ಹೊರಗೆ ಯಾವುದೇ ವಿಚಾರಗಳನ್ನು ಪೂರ್ತಿ ಒಪ್ಕೊಳ್ಬೇಕು ಅಂತ ಏನು ಶಾಸನ ಇಲ್ಲ. ಆದರೆ ಒಟ್ಟಾರೆ ವ್ಯವಸ್ಥೆಗಳಲ್ಲಿ BJP ನನಗೆ ಸರಿಯಾದ ಪಾರ್ಟಿ ಅಂತ ಅನಿಸಿತ್ತು. ನನ್ನ ಆಸಕ್ತಿ, ನನ್ನ ಚಟುವಟಿಕೆ, ಈ ಎಲ್ಲ ವಿಚಾರಗಳಿಗೆ BJP ನನಗೆ ಸರಿಯಾದ ಪಾರ್ಟಿ ಅನಿಸಿತ್ತು. ಆ ಕಾರಣಕ್ಕೆ ಆ ಪಾರ್ಟಿಯಲ್ಲಿ ನಾನು ಸಕ್ರಿಯನಾದೆ. ತಾವು ವೃತ್ತಿಯಲ್ಲಿ ಮೊದಲನೇದಾಗಿ ಫೋಟೋಗ್ರಾಫರ್ ಆಗಿದ್ರು. ಸೊ ಈಗ ಏನಂದರೆ ರಾಜ್ಯೋತ್ಸವ ಪ್ರಶಸ್ತಿ ವಿವಾದದಲ್ಲಿ ಫೋಟೋಗ್ರಾಫರ್ಸ್ ಇದು ಸಾಕಷ್ಟು ಬೇಡಿಕೆಗಳಿದೆ. ಏನಂದರೆ ಅವರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಅನ್ನುವಂಥದ್ದು ನೀಡಬೇಕು ಅಂತ. ಈ ಕುರಿತು ಮೊನ್ನೆಯಷ್ಟೇ ಒಂದು ಪ್ರತಿಭಟನೆ ಕೂಡ ಆಯಿತು. ಸೊ ವೃತ್ತಿಯಲ್ಲಿ ನೀವು ಒಬ್ಬರು ಫೋಟೋಗ್ರಾಫರ್ ಆಗಿದ್ದವರು, ಯಾವ ರೀತಿ ಇದಕ್ಕೆ ಬೆಂಬಲವನ್ನು ಸೂಚಿಸ್ತೀರಿ? ನಾನು ಸರ್ಕಾರದಲ್ಲಿರುವಾಗ, ನಮ್ಮ ಸರ್ಕಾರ ಇರುವಾಗ ಮತ್ತು ನಾನು ಮಂತ್ರಿಯಾಗಿರುವಾಗ ಛಾಯಾಗ್ರಹಣಕ್ಕೆ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೆ ಮತ್ತು ಕೊಟ್ಟಿದ್ದೆ ಕೂಡ. ರಾಜ್ಯದಲ್ಲಿ ಒಂದು ಫೋಟೋಗ್ರಫಿ ಅಕಾಡೆಮಿ ಅಂತ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಇತ್ತು ನನಗೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಾಗಲೇ ನಮ್ಮ ಸರ್ಕಾರಗಳು ಹೋಯಿತು. ಹಾಗೆ ಇವತ್ತೆಲ್ಲ ನಾಳೆ ಸರ್ಕಾರದ ಮೂಲಕ ಈ ಛಾಯಾಗ್ರಹಣ ವೃತ್ತಿಯನ್ನು ಗುರುತಿಸೋದಕ್ಕೋಸ್ಕರ ಮತ್ತು ಅದಕ್ಕೊಂದಿಷ್ಟು ತರಬೇತಿ ಎಲ್ಲ ಕೊಡಲಿಕ್ಕೋಸ್ಕರ ಒಂದು ಫೋಟೋಗ್ರಫಿ ಅಕಾಡೆಮಿನ ಮಾಡಬೇಕು ಅನ್ನೋ ನನ್ನ ಯೋಚನೆ ಇದೆ. ಮುಂದೆ ನಮ್ಮ ಪಾರ್ಟಿ ಸರ್ಕಾರ ಬಂದರೆ ಅದರ ಬಗ್ಗೆ ಒಂದು ಹೆಜ್ಜೆ ಮುಂದಿಡಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ. ಸೊ ಫೋಟೋಗ್ರಾಫರ್ಸ್ಗೆ ಬೆಂಬಲ ನೀಡ್ತೀರಾ? ಖಂಡಿತ, ಅದೇ ಹೇಳಿದ್ನಲ್ಲ ನಾನು, ಒಂದು ಅಕಾಡೆಮಿ ಮಾಡಬೇಕು ಅಂತ. ಕೆಲವೊಂದು ಕಡೆ ಕೇಳಬರ್ತದೆ, ಫೋಟೋಗ್ರಾಫರ್ಸ್ ಇವರು ನಮ್ಮ ಪೂಜಾರಿ ಅವರು ಬರ್ತಾರೆ, ದೀಪ ಬೆಳಗಿಸಿ ಹೋಗ್ತಾರೆ, ಯಾವುದೇ ರೀತಿಯಾದ ಬೆಂಬಲ ಕೊಡೋದಿಲ್ಲ, ಅವರು ಕೂಡ ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ರು ಅಂತ. ಅಲ್ಲ, ಏನಾಗಬೇಕು ಅನ್ನೋ ಚರ್ಚೆ. ಉದಾಹರಣೆಗೆ ಫೋಟೋಗ್ರಫಿಗೆ ನಾನು ಕರೆದಿರ್ಬೋದು, ನಾನು ಹೋಗಿರ್ಬೋದು, ಪ್ರಶ್ನೆ ಗೊತ್ತಿಲ್ಲ. ಯಾವುದೇ ವಿಚಾರದಲ್ಲಿ ಏನಾಗಬೇಕು ಅನ್ನೋದು ಬೇಕಲ್ಲ. ಫೋಟೋಗ್ರಾಫರೆಲ್ಲ ಒಟ್ಟಾಗಿ ಒಂದಷ್ಟು ಪ್ರಸ್ತಾಪಗಳನ್ನು ಕೊಟ್ಟಿದ್ದಾರೆ. ನಾವು ಆಯ್ಕಟ್ಟಿನ ಜಾಗದಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ಅಧಿಕಾರ ಇಲ್ಲದೇ ಇದ್ದಾಗ ಒಂದೇ ಸಾರಿ ಅದಾಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ನಾನಿಲ್ಲ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಇಲ್ಲದೇ ಇರುವಾಗ ನಾನು ಅದ್ರ ಬಗ್ಗೆ ಪ್ರಯತ್ನಗಳನ್ನು ಮಾಡಿಲ್ಲ. ಮುಂದೆ ನನಗನ್ಸುತ್ತೆ ನಮ್ಮ ಸರ್ಕಾರ ಬಂದರೆ ಈ ಫೋಟೋಗ್ರಫಿ ಅಕಾಡೆಮಿ ಮಾಡಿ ಒಂದಿಷ್ಟು ತರಬೇತಿಗಳನ್ನು, ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಬೇಕಾದಂಥ ಸಾಲ ಸೌಲಭ್ಯಗಳು ಮತ್ತು ಅವರಿಗೆ ಬೇಕಾದಂಥ ಆರೋಗ್ಯ ವಿಮೆಗಳು ಇದನ್ನೆಲ್ಲವನ್ನು ಕ್ರೋಢೀಕರಿಸಿ ಯಾವುದಾದ್ರೂ ಒಂದು ಮಟ್ಟದಲ್ಲಿ ಫೋಟೋಗ್ರಾಫರ್ ಆಗಿ ದುಡಿಯೋವರಿಗೆ ಒಂದಿಷ್ಟು ಶಕ್ತಿ ಕೊಡಬೇಕು ಅಂತ ಆಲೋಚನೆಗಳು ಇದೆ ನಮಗೆ. ಅದನ್ನು ಮಾಡ್ತೇವೆ ನಾವು. ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮೊದಲನೇದಾಗಿ ಧ್ವನಿ ಎತ್ತಿದವರು ತಾವೇನೆ. ಒಂದೊಮ್ಮೆ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರಿ. ಸಾಕಷ್ಟು ಏನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈಗಾಗಲೇ ಬದಲಾವಣೆಯನ್ನು ತಂದಿದ್ರಿ. ಮುಂದೆ ಯಾವ ರೀತಿ ಬದಲಾಗಬೇಕು ಅನ್ನುವಂಥದ್ದಿದೆ? ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲ ಉದ್ದೇಶ ಇರುವುದು
ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ಅನ್ನೋದೊಂದು. ಮತ್ತು ಸಮಾಜದಲ್ಲಿರುವಂಥ ಒಟ್ಟು ವ್ಯವಸ್ಥೆಗೆ ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಬದುಕಿನಲ್ಲಿರುವಂಥ ಕೊನೆಯ ವ್ಯಕ್ತಿಯು ಕೂಡ ಅಧಿಕಾರದ ಹಂಚಿಕೆ ಆಗಬೇಕು, ಅವಕಾಶದ ಹಂಚಿಕೆ ಆಗಬೇಕು ಅನ್ನೋದೊಂದು. ಇವತ್ತು ಆ ವ್ಯವಸ್ಥೆಗೆ ಶಾಸನ ಬೆಂಬಲವನ್ನು ಕೊಟ್ಟಿದೆ. ನೀವೇನಾದರೂ ಯೋಚನೆ ಮಾಡ್ತೀರಿಲ್ವೋ, ನಾವೆಲ್ಲ ನಮ್ಮೂರಿನಲ್ಲಿ ಗ್ರಾಮ ಪಂಚಾಯತಿನ ಚಟುವಟಿಕೆಗಳನ್ನು ಮಾಡುವಾಗ ಅದಕ್ಕೆ ನಮಗಿಂತ ಮೊದಲು ಯಾರಾದರೂ ಶ್ರೀಮಂತ ಮಾತ್ರ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಆಗಬೇಕು. ಒಂದು ವೇಳೆ ಅವ ಆಗದೇ ಇದ್ದರೆ ಅವನಿಗಿಂತ ಮತ್ತೊಬ್ಬ ಶ್ರೀಮಂತ ಇದ್ದರೆ ಅಧಿಕಾರವನ್ನು ವಹಿಸ್ಕೊಳ್ಬೋದೇ ಹೊರತು ಬೇರೆಯವರಿಗೆ ಅದನ್ನು ವಹಿಸಲಿಕ್ಕೂ ಸಾಧ್ಯ ಇಲ್ಲ. ಚುನಾವಣೆ ನಿಲ್ಲುವುದು ಗೆಲ್ಲುವುದೆಲ್ಲ. ಇವತ್ತು ಎಂಥ ಸ್ಥಿತಿ ಇದೆ ಅಂತ ಹೇಳಿದರೆ, ಶ್ರೀಮಂತನ ಮನೆಯ ದನದ ಕೊಟ್ಟಿಗೆಯಲ್ಲಿ ಸಗಣಿ ಬಾಚುವಂಥ ಸಾಮಾನ್ಯ ಹೆಣ್ಣುಮಗಳೊಬ್ಬಳು ಆ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿ ಅಧ್ಯಕ್ಷತೆ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ. ಇದು ಸಾಮಾಜಿಕ ನ್ಯಾಯದ ಒಟ್ಟು ಕಲ್ಪನೆಗಳು, ಸಂವಿಧಾನದ ಆಶಯ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಅಧಿಕಾರದ ಮತ್ತು ಅವಕಾಶದ ಹಂಚಿಕೆ ಆಗಬೇಕು ಅಂತ ಹೇಳಿ ಏನು ಶಾಸನಗಳಿದೆ ಅವಕ್ಕೆ ಒತ್ತು ಕೊಡಬೇಕು ಅನ್ನೋದು ನನ್ನ ಪ್ರಯತ್ನ. ನಾನು ಹೊಸ ಶಾಸನವನ್ನು ಮಾಡಲಿಕ್ಕೆ ಹೊರಟಿಲ್ಲ, ಹೊಸ ಕಾಯ್ದೆಯನ್ನು ಮಾಡಿ ಅಂತೇಳಿ ಹೇಳಿಲ್ಲ. ಈಗಿರುವಂಥ ಕಾಯ್ದೆಯನ್ನು ಅನುಷ್ಠಾನ ಮಾಡಿ ಅಂತ ಹೇಳಿದೆ. ಮೊನ್ನೆ ನಾನು ಬಾವಿಯಲ್ಲಿಗೆ ಹೋಗಿ ನಿಂತುಕೊಂಡಾಗ ಧರಣಿ ಮಾಡಿದಾಗ ನನ್ನನ್ನೂ ಸೇರಿದಂತೆ 17 ಜನ ಶಾಸಕರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ವಿಧಾನಸೌಧ ಮತ್ತು ವಿಕಾಸಸೌಧ ಎದುರಿನ ಗಾಂಧಿ ಮಧ್ಯದಲ್ಲಿರುವಂಥ ಗಾಂಧಿ ಪ್ರತಿಮೆ ಎದುರು 17 ಜನ ಶಾಸಕರು ಒಟ್ಟು ಕೂತ್ಕೊಂಡಾಗ ಒಂದೇ ಪ್ರಶ್ನೆಯನ್ನು ನಾವು ಕೇಳಿದ್ದು ಸರ್ಕಾರಕ್ಕೆ, ಪಾರ್ಟಿ ಭೇದವನ್ನು ಮರೆತು 3Fಗಳನ್ನು ಫೈನಾನ್ಸು, ಫಂಕ್ಷನ್ ಮತ್ತು ಫಂಕ್ಷನರಿ, ಆಡಳಿತ, ಅಧಿಕಾರ ಮತ್ತು ಹಣಕಾಸು, ಈ ಮೂರನ್ನು ಸಂವಿಧಾನದ ಆಶಯದಂತೆ ಕೆಳಗೆ ನೀವು ಕೊಡ್ತೀರಾ? ಗ್ರಾಮ ಪಂಚಾಯತಿಗೆ ಎಲ್ಲ ಇಲಾಖೆಯನ್ನು ವರ್ಗಾಯಿಸ್ತೀರಾ? 29 ವಿಷಯಗಳು ಮತ್ತು ಅದಕ್ಕಿಂತ ಹೆಚ್ಚಿರುವಂಥ ಇಲಾಖೆಗಳನ್ನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆ ವರ್ಗಾಯಿಸ್ತೀರಾ ಅಂತಷ್ಟೇ ನಾವು ಕೇಳೋದು. ಉದಾಹರಣೆಗೆ ಅಧಿಕಾರಿಗಳು ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳಿದೆಯಲ್ಲ, ಯಾವುದೋ ಒಂದು ಅಲ್ಪಸಂಖ್ಯಾತರದ್ದು, ಯಾವುದೋ ಒಬ್ಬ ಹಿಂದುಳಿದರದ್ದು, ಯಾವುದೋ ಒಬ್ಬ ಪರಿಶಿಷ್ಟ ಜಾತಿಯವನಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಆ AC ರೂಮ್ನಲ್ಲಿರುವಂಥ ಅಧಿಕಾರಿಗಳಿಗೆ ಆಯ್ಕೆ ಮಾಡುವಂಥ ಅಧಿಕಾರ ಇಲ್ಲ. ಗ್ರಾಮ ಪಂಚಾಯತಿಗಳ ಮೂಲಕ ಗ್ರಾಮ ಸಭೆಯಲ್ಲಿ ಕೂತ್ಕೊಂಡು ಅದನ್ನು ಆಯ್ಕೆ ಮಾಡಬೇಕು ಅನ್ನೋ ಸಂವಿಧಾನದ ಆಶಯ, ಕಾನೂನು ಆಶಯ, ಕಾಯ್ದೆ ಆಶಯ, ನಿಯಮದ ಆಶಯ. ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ನೀವು ಅನುಷ್ಠಾನ ಮಾಡಿ ಅಂತ ಒತ್ತಾಯ ಮಾಡೋದಷ್ಟೇ ನನ್ನ ಉದ್ದೇಶ. ಇರುವಂಥ ಕಾನೂನು ಅನುಷ್ಠಾನ ಮಾಡಿ ಅಂತೀವಿ. ಅದಕ್ಕೆ ಸರ್ಕಾರ ಏನೇನೋ ಹೇಳ್ತು, ಕಡೆಗೆ ಕೆಲವು ಒತ್ತಡಗಳೆಲ್ಲ ಬಂತು, ಮತ್ತೆ ಪುನಃ ನಮಗೆ ಅವಕಾಶಗಳು ಸಿಗಲಿಲ್ಲ, ಕಡೆಗೆ ಧರಣಿ ಕೂತ್ಕೊಳ್ಬೇಕಾಯಿತು, ಹೀಗೆಲ್ಲ ಆಯ್ತಲ್ಲ. ಇದರಿಂದ ಒಟ್ಟು ಪರಿಣಾಮಗಳೇನಾಯಿತು ಅಂತ ಹೇಳಿದರೆ, ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬೇಕು ಅಂತ ಕೇಳುವಂಥ ಒಂದು ಬಲಾಢ್ಯವಾದಂಥ ತಂಡ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥ ಸಂದೇಶ ಹೋಯಿತು. ಅದೇ ನನ್ನ ಉದ್ದೇಶ ಆಗಿತ್ತು. ನನ್ನ ಉದ್ದೇಶ ಆಗಿದ್ದು ಭಾಳ ಸುಲಭದಲ್ಲಿ ಎಲ್ಲ ಅಧಿಕಾರವನ್ನು ಬಿಟ್ಕೊಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ನಾನಿಲ್ಲ. ನಮಗೇನಾಗಿತ್ತು, 17 ಜನ ಶಾಸಕರು ಹೋಗಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಗಾಂಧಿ ಪ್ರತಿಮೆ ಎದುರು ಕೂತ್ಕೊಂಡು ಒಂದು ಅಜೆಂಡಾ ಇಟ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರ ಕೊಡಿ, ನಮ್ಮ ಗ್ರಾಮ ಪಂಚಾಯತ್ ಅವಕಾಶಗಳನ್ನು ಕೊಡಿ, ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸರ್ಕಾರದಂತೆ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಿ, ವಿಧಾನಸೌಧದಿಂದ ಅಧಿಕಾರವನ್ನು ಕೆಳಗೆ ಬಿಟ್ಟುಕೊಡಿ ಅನ್ನೋದಷ್ಟೇ ನಮ್ಮ ಆಶಯ. ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಪ್ರಥಮ ಬಾರಿಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಖಂಡಿತ ಏನೋ ಆಗುತ್ತೆ, ಅಯ್ಯೋ ಇದು ಭಾಳ ದಿವಸಗಳಾಯಿತು ಇದನ್ನು ಮಾಡಿ ಅಂತೇಳಿ. ಯಾವುದೋ ಒಂದು ಪತ್ರಿಕೆಗಳಲ್ಲಿ ನಾನು ಬರೆದದ್ದು ನೋಡಿದೆ, ಮುಖಪುಟದಲ್ಲಿ ಆ ಫೋಟೋ ಹಾಕಿ ಹೇಳ್ತಾರೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಾಸಕರ ಮೂಲಕ ಆನೆ ಬಲ ಬಂತು ಅಂತೇಳಿ. ಇಲ್ಲಿ ಬರ ಇರಲಿಲ್ಲ ಅಂತಲ್ಲ, ಇದ್ದಿತ್ತು, ಅದನ್ನು ಮಾಡಿ ಅಂತ ಹೇಳೋರು ಇರಲಿಲ್ಲ. ಪ್ರಥಮ ಬಾರಿ ನಾವು ಒಂದು ಪ್ರಾರಂಭ ಮಾಡಿದ್ದೇವೆ ಅಂತ ವಿಶ್ವಾಸ ಇದೆ ನನಗೆ. ಶ್ರೀನಿವಾಸ್ ಪೂಜಾರಿ ಅಂದರೆ ಬಹಳ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ತುಂಬ ಸೈಲೆಂಟ್ ರಾಜಕಾರಣಿ ಅನ್ನುವಂಥದ್ದು ಬಹಳ ಕಡೆ ಕೇಳಿ ಬರ್ತದೆ. ಹೌದು, ಪ್ರಚಾರದ ಮೂಲಕವೇ ಎಲ್ಲವೂ ಆಗಬೇಕು ಅನ್ನೋಂಥ ಭ್ರಮೆಯಲ್ಲಿ ನಾನಿಲ್ಲ. ನನಗಿವತ್ತು ಶಾಸಕನಾಗಿ ನನ್ನ ಇತಿಮಿತಿಯೊಳಗೆ ಅಧಿಕಾರ ಇದೆ. ಅದನ್ನು ಅನುಷ್ಠಾನ ಮಾಡ್ತಾ ಕೆಲಸಗಳನ್ನು ಮಾಡ್ತಾ ಹೋಗುವುದು ನನ್ನ ಆಶಯ. ಮತ್ತು ನಾನು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ನನಗೆ ನನ್ನ ಪಾರ್ಟಿ ಕೊಟ್ಟಿರೋ ಅವಕಾಶದಲ್ಲಿ 2 ಜಿಲ್ಲೆಗಳಿಗೆ ನಾನು ಶಾಸಕ ಮೇಲ್ಮನೆಯಲ್ಲಿ, ಎಲ್ಲಿಂದ ಸುಳ್ಯದಿಂದ ಹಿಡಿದು ಬೈಂದೂರಿನವರೆಗೆ 13 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿರುವಂಥ ಸಾಮಾನ್ಯವಾಗಿ ಶಾಸಕರಿಗೆ ಯಾವ್ಯಾವ ಕಾರ್ಯಕ್ರಮಗಳು ಕರೀತಾರೆ ಅದನ್ನೆಲ್ಲವೂ ಕೂಡ ನಾನು ಸಂಪರ್ಕ ಮಾಡಬೇಕಾದಂಥ ಅವಶ್ಯಕತೆ. ಮತ್ತು ಅದರ ಜೊತೆಯಲ್ಲಿ 2 ಜಿಲ್ಲೆಯಲ್ಲಿರುವಂಥ ಉಡುಪಿ ಜಿಲ್ಲೆಯಲ್ಲಿ ಒಬ್ಬನೇ MLA ಇದ್ದದ್ದು ನಮ್ಮ ಪಾರ್ಟಿಯಲ್ಲಿ 5 ಜನರ ಪೈಕಿ. ಮಂಗಳೂರು ಜಿಲ್ಲೆ 8ರಲ್ಲಿ ಒಬ್ಬನೇ MLA ಇರೋದು ನಮಗೆ. 13 ವಿಧಾನಸಭಾ ಕ್ಷೇತ್ರದಲ್ಲಿ ನಮಗಿರುವಂಥ ಶಾಸಕರ ಸಂಖ್ಯೆ 2. ಮತ್ತೊಂದು ಕಡೆ ನಮ್ಮಲ್ಲಿ ಅಧಿಕಾರಿಗಳಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಮೇಲ್ಮನೆಯ ಶಾಸಕನಾಗಿ ಅನೇಕ ಕಡೆಯಲ್ಲಿ ಪಾರ್ಟಿ ಸಂಘಟನೆಗೆ ನನ್ನನ್ನು ತೊಡಗಿಸ್ಕೊಳ್ಬೇಕು. ಪಾರ್ಟಿ ಸಂಘಟನೆಯನ್ನು ಕೇವಲ ಭಾಷಣದ ಮೂಲಕವೇ ಮಾಡ್ಬೋದಾ, ಪ್ರಚಾರದ ಮೂಲಕವೇ ಮಾಡ್ಬೋದಾ, ಅಥವಾ ಶಾಸಕನಾಗಿ ಕಾರ್ಯಾನುಷ್ಠಾನವನ್ನು ಬರೀ ಪ್ರಚಾರದ ಒಂದು ಅಂಗವಾಗಿ ಮಾಡ್ಬೋದಾ, ಪತ್ರಿಕೆಯಲ್ಲಿ ಬರೋದ್ರ ಮೂಲಕವೇ ವ್ಯವಸ್ಥೆಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದೊಂದು ಚರ್ಚೆ. ಇನ್ನೊಂದು ಸಂಘಟನಾತ್ಮಕವಾದಂಥ ವಿಚಾರಗಳನ್ನು ಹೆಣಿತಾ ಹೋಗಿ ಸಂಘಟನೆ ಮಾಡ್ಬೋದಾ ಅನ್ನೋ ಒಂದು ಚರ್ಚೆ. ನನ್ನ ದೃಷ್ಟಿಯಲ್ಲಿ ನಾನು 2ನ್ನೇ ಆಯ್ಕೆ ಮಾಡ್ಕೊಳ್ತೇನೆ. ಪ್ರಚಾರ ಬೇಡ ಅನ್ನೋದು ನನ್ನ ಉದ್ದೇಶ ಅಲ್ಲ, ಆದರೆ ಕಾರ್ಯಕ್ರಮಗಳು ಮತ್ತು ಸಂಘಟನೆಯು ಪ್ರಚಾರಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ನಡೀಬೇಕು ಅನ್ನೋದು ನನ್ನ ಯೋಚನೆ ಆಗಿರೋದ್ರಿಂದ ನಾನು 2ನ್ನೇ ಆಯ್ಕೆ ಮಾಡ್ಕೊಂಡಿದ್ದೇನೆ. ನನ್ನ ಕೆಲಸಗಳನ್ನು ಮಾಡ್ತೇನೆ, ನಾನು ಸೈಲೆಂಟ್ ಆಗಿರ್ತೇನೆ. ಅದು ನನ್ನ ಒಂದು ಆಸಕ್ತಿ. ರಾಜಕೀಯ ಅಂದ್ರೇ ಪ್ರಚಾರ. ಸೊ ಈಗ ಮುಂದೆ ಬರುವಂತಹ ಒಂದು ಚುನಾವಣೆಗೆ ಸಾಕಷ್ಟು ಪ್ರಚಾರಗಳು ಬೇರೆ ಬೇರೆ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಮಾಡ್ತಾ ಇದೆ. ಆದರೆ BJP ಪಕ್ಷ ಅನ್ನುವಂಥದ್ದು ಈ ರೀತಿಯಾದಂತಹ ಸಮಾವೇಶಗಳನ್ನು ಮಾಡ್ತಾ ಇದೆ. ಸೊ ನಿಜಕ್ಕೂ ಇಂತಹ ಸಮಾವೇಶಗಳು
ಮುಂದಿನ ಚುನಾವಣೆಗೆ ಅಗತ್ಯತೆ ಇದೆಯಾ? ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ವಿಚಾರಗಳನ್ನು ಹೇಳಬೇಕಾಗಿದೆ. ನಾವಿವತ್ತು ವಿರೋಧ ಪಕ್ಷದವರು. ವಿರೋಧ ಪಕ್ಷ ಅಂದರೆ ಸ್ವೇಚ್ಛಾಚಾರಿಗಳಲ್ಲ ನಾವು. ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರು ಆಡಳಿತದಲ್ಲಿರುವಂಥ ಲೋಪದೋಷಗಳನ್ನು ಎತ್ತಿ ಹೇಳಬೇಕು, ಸರ್ಕಾರವನ್ನು ತಿದ್ದಬೇಕು, ತೀಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸಬೇಕು, ಆ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬೇಕು ಸರ್ಕಾರ. ಮತ್ತು ಆ ವಿಷಯಗಳನ್ನು ಉಲ್ಲೇಖ ಮಾಡ್ತಾ 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 ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿ ಸರ್ಕಾರವನ್ನು ಮಾಡಬಹುದಾದಂಥ ಕೆಲಸಗಳು ಹೇಗೆ, ಈಗಿರುವಂಥ ಆಡಳಿತ ಪಕ್ಷ ಎಲ್ಲಿ ವಿಫಲವಾಗಿದೆ, ನಮ್ಮ ಸರ್ಕಾರ ಬಂದರೆ ನಾವು ಇದನ್ನು ಯಾವ ರೀತಿ ಸರಿ ಮಾಡ್ತೇವೆ ಮತ್ತು ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಬೇಕಾದಂಥ ಒಂದು ವ್ಯವಸ್ಥೆಗಳಡಿ ಇಂಥ ಸಮಾವೇಶಗಳ ಅಗತ್ಯ ಇದೆ. ಇದೊಂದು ಪ್ರಚಾರ ಮಾಧ್ಯಮ ಕೇಳಿದರೆ ಹೌದು, ಆದರೆ ರಾಜಕೀಯ ಪಕ್ಷವಾಗಿ ನಮ್ಮ ವಿಚಾರಗಳನ್ನು ಹೇಳಲಿಕ್ಕೆ ಇಂಥ ಸಮಾವೇಶಗಳು, ಇಂಥ ಸಂಘಟನೆಗಳು, ಇಂಥ ಕಾಲ್ನಡಿಗೆ ಜಾಥಾಗಳು, ಇಂಥ ಹೋರಾಟಗಳು ಅನಿವಾರ್ಯ. ಅದನ್ನೇ ನಾವು ಇಲ್ಲಿವರೆಗೆ ಮಾಡಿಕೊಂಡು ಈ ಮಟ್ಟಕ್ಕೆ ಇವತ್ತು ಬೆಳೆದು ಬಂದಿದ್ದೇವೆ, ಅದನ್ನು ಮುಂದುವರಿಸ್ತಾ ಇದ್ದೇವೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದ್ರು. ಬಹಳಷ್ಟು ವಿರೋಧಗಳು ವ್ಯಕ್ತ ಆಯಿತು. ಬಜೆಟ್ ಮಂಡಿಸುವುದಲ್ಲ, ಇದು ನಿಜಕ್ಕೂ ಅನುಷ್ಠಾನಕ್ಕೆ ಬರ್ತದಾ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಬಜೆಟ್ ಬಗ್ಗೆ? ಸಿದ್ದರಾಮಯ್ಯನವರು ಒಂದು ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ಆಗುವಂಥ, ರಾಮಕೃಷ್ಣ ಹೆಗಡೆ ಅವರಿಗೆ ಸರಿಗಟ್ಟುವಂಥ 13ನೇ ಸಾರಿ ಬಜೆಟನ್ನು ಮಂಡಿಸಿದ್ದಾರೆ. ಆದರೆ ಆ ಬಜೆಟ್ನಲ್ಲಿರುವಂಥ ಮಾಹಿತಿಗಳಿದೆಯಲ್ಲ, ಅವ್ರ ಲೆಕ್ಕದಲ್ಲಿ ಒಂದು ಸಾಮಾಜಿಕ ನ್ಯಾಯ, ಕಟ್ಟಕಡೆ ಬಡವರಿಗೆ ಕೊಡುವಂಥ ಸವಲತ್ತುಗಳು, ಕುಡಿಯುವ ನೀರು, ರಸ್ತೆಗಳು, ಸರ್ವಾಂಗೀಣವಾದಂಥ ಅಭಿವೃದ್ಧಿ, ಇವುಗಳನ್ನೆಲ್ಲ ಅವ್ರು ಹೇಳ್ತಾಯಿದ್ರು. ಆದರೆ ವಾಸ್ತವಿಕವಾಗಿ ಆ ಬಜೆಟ್ನಲ್ಲಿ ಅವರು ಹೇಳಿದ ಯಾವ ಪರಿಣಾಮವೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸಿತ್ತು. ವಿರೋಧಕ್ಕೋಸ್ಕರ ನಾನು ವಿರೋಧ ಮಾಡ್ತಾಯಿಲ್ಲ. ನಾನು ಸದನದಲ್ಲಿ ಮಾತಾಡ್ತಿರುವಾಗ ಇದನ್ನೆಲ್ಲ ಹೇಳಿದ್ದೆ, ರಾಜ್ಯಪಾಲರ ಭಾಷಣದಲ್ಲೂ ಹೇಳಿದ್ದೆ. ನಂತರ ಇದು ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಅವರಿಗೆ ಮಾತಾಡುವಾಗ ನಾವು ಟೀಕೆಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳು ಬಂತು. ನನ್ನ ದೃಷ್ಟಿಯಲ್ಲಿ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಒಂದು ಅತ್ಯಂತ ರುಚಿಕಟ್ಟಾದಂಥ ಒಂದು ಬಜೆಟನ್ನು ಅವರು ಹೆಣೆದಿದ್ದಾರೆ. ಅದು ಅನುಷ್ಠಾನ ಮಾಡೋದು ಖಂಡಿತ ಸಾಧ್ಯ ಇಲ್ಲ ಅನ್ನೋದನ್ನು ಅವರೇ ಎದುರು ಹೇಳಿಬಿಟ್ಟಿದ್ದೇನೆ ನಾನು. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಇದು ಚುನಾವಣೆಗೋಸ್ಕರ, ಪ್ರಚಾರಕ್ಕೋಸ್ಕರ ಮಾಡಿರುವಂಥ ಬಜೆಟ್ ಇದು ಅಂತ ನನ್ನ ಆಲೋಚನೆ. ಆಡಳಿತ ಪಕ್ಷ ಇಲ್ಲಿವರೆಗೆ ತಂದಂತಹ ಯಾವುದಾದ್ರೂ ಯೋಜನೆ ತಮಗೆ ಅಥವಾ ತಮ್ಮ ಪಾರ್ಟಿಯವರಿಗೆ ಇಷ್ಟವಾದಂಥದ್ದು ಇದೆಯಾ, ಅಥವಾ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನೇರವಾಗಿ ಹೋಗಿ ವಿಧಾನಸೌಧಕ್ಕೆ ಹೋದವರು ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅನ್ನೋ ಚರ್ಚೆ. ಅನ್ನಭಾಗ್ಯ ಯೋಜನೆಯಲ್ಲಿ ನಾನು ಹೇಳಿದೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ, ನಮ್ಮ ಮೊದಲು ಸರ್ಕಾರ ಅವ್ರದ್ದೇ ಆಗಿತ್ತಲ್ಲ, ಇವತ್ತು ಪ್ರಸ್ತುತ ಕೇಂದ್ರದಲ್ಲಿರುವಂಥ ಸರ್ಕಾರ 29 ರೂಪಾಯಿಯನ್ನು ಸಬ್ಸಿಡಿ ಕೊಡುತ್ತೆ. ಸಿದ್ದರಾಮಯ್ಯನವರ ಸರ್ಕಾರ 3 ರೂಪಾಯಿ ಸಬ್ಸಿಡಿ ಕೊಡುತ್ತೆ. 29 ರೂಪಾಯಿ ಕೊಟ್ಟಂಥ ನರೇಂದ್ರ ಮೋದಿಯವರ ಫೋಟೋಗಳು ಅಲ್ಲಿ ಬರ್ತಾ ಇಲ್ಲ. 3 ರೂಪಾಯಿ ಕೊಟ್ಟಂಥ UT ಖಾದರ್ ಮತ್ತು ಸಿದ್ದರಾಮಯ್ಯನವರ ಫೋಟೋ ಬರುತ್ತೆ. ಇದು ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ? ಅನ್ನಭಾಗ್ಯ ಯೋಜನೆಗೆ 29 ರೂಪಾಯಿ ಕೊಡ್ತಿರೋ, ಕೇಂದ್ರ 3 ರೂಪಾಯಿ ಕೊಡ್ತಿರೋ, ರಾಜ್ಯ ಅನ್ನಭಾಗ್ಯ ರಾಜ್ಯದಂತೆ ನೀವು ಹೇಗೆ ಹೇಳ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೂ ಮೀರಿ ನಾನೊಂದು ವಿಚಾರಗಳನ್ನು ಹೇಳಿದ್ದೆ. ರಾಜಕಾರಣ ಏನೇ ಇರ್ಬೋದು, ಇವತ್ತು ದಿವಸ ಸಿದ್ದರಾಮಯ್ಯನವರು ಅಧಿಕಾರ ತೆಗೆದುಕೊಂಡು ಕೂಡಲೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಉಚಿತವಾಗಿ ಅಕ್ಕಿ ಕೊಡುವಂಥ ಯೋಜನೆಗಳನ್ನು ಜಾರಿ ತಂದರು. 100ಕ್ಕೆ 100 ಇದನ್ನು ನಾನು ಸ್ವಾಗತ ಮಾಡಿದ್ದೆ. ಬಹುತೇಕ ಯಾರೂ ಸ್ವಾಗತ ಮಾಡೋದು ಕಡಿಮೆ ವಿರೋಧ ಪಕ್ಷವರು. ನಾನು ಸ್ವಾಗತ ಮಾಡಿದ್ದೆ. ಏನು ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಾನು ಕಂಡಾಗ ಸಿಮೆಂಟಿನ ಗೋಡನ್ನಲ್ಲಿ ಮಕ್ಕಳು ಅಂಗನವಾಡಿಯನ್ನು ನಡೆಸ್ತಾ ಇದ್ದಾರೆ. ತುತ್ತು ಊಟಗಳಿಂದ ಕಷ್ಟಪಡುವಂಥ ಜನರು, ಅಪೌಷ್ಟಿಕತೆಯಿಂದ ಆಗಿರುವಂಥ ಅನಾಹುತಗಳು, ಆ ಜೀವಂತ ಹೆರಿಗೆ ಅಂತೇಳಿ ನಾವು ಆರೋಗ್ಯ ಇಲಾಖೆ ಭಾಷೆಯಲ್ಲಿ ಏನು ಹೇಳ್ತೇವೆ, ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಜನಸಾಮಾನ್ಯರಿಗೆ ಉಚಿತವಾದ ಅಕ್ಕಿ ಕೊಟ್ಟು ಹಸುವನ್ನು ಮುಕ್ತ ಮಾಡೋದಾದರೆ ಅದು ನಾನು ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದೆ. ನಾವು ಎಲ್ಲಿ ಅನ್ನಭಾಗ್ಯವನ್ನು ವಿರೋಧ ಮಾಡಿದ್ದೀವಿ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ 29 ರೂಪಾಯಿ ಸಬ್ಸಿಡಿಯನ್ನು ತೆಗೆದುಕೊಂಡಂಥ ಅಕ್ಕಿ ಲಾರಿಗಟ್ಟಲೆ ಬೇರೆ ಕಡೆ ಆಕ್ರಮವಾಗಿ ಮಾರಾಟ ಆಯ್ತಲ್ಲ, ಅದನ್ನು ಮಾತ್ರ ನಮ್ಮ ವಿರೋಧ. ಅನ್ನಭಾಗ್ಯಕ್ಕೆ ನಮ್ಮ ಪರ ನಾನು. ಆದರೆ ಕೇಂದ್ರ ಸರ್ಕಾರದ ಅನುದಾನವನ್ನು ಹೇಳದೇ ಇರೋದೊಂದು, ಇನ್ನೊಂದು ಕೇಂದ್ರ ಸರ್ಕಾರದಲ್ಲಿ 29 ರೂಪಾಯಿ ಸಬ್ಸಿಡಿ ತಗೊಂಡು ಕೆಜಿಗೆ ಆ ಅಕ್ಕಿನ ಲಾರಿಗಟ್ಟಲೆ ಹೋಗಿ ಮೂಟೆಯಲ್ಲಿ ಹೋಗಿ ಆಕ್ರಮವಾಗಿ ಸಾಗಾಟ ಮಾಡುವಂಥ ವ್ಯವಸ್ಥೆಗಳಿದೆಯಲ್ಲ, ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೆ. ಇದು ಅನ್ನಭಾಗ್ಯ ಅಲ್ಲ, ಕನ್ನಭಾಗ್ಯ ಅಂತೇಳಿ UT ಖಾದರ್ ಹೇಳಿದೆ. ಇಂದಿರಾ ಕ್ಯಾಂಟೀನ್ ಅನ್ನುವಂಥದ್ದು ಬಹಳ ಉತ್ತಮವಾದ ಯೋಜನೆ ಅನ್ನುವಂಥದ್ದು ಒಂದು ಪಕ್ಷದ ನಿಲುವಾದರೆ, ಬಹಳಷ್ಟು ವಿರೋಧ ಪಕ್ಷದವರು ಇದರ ಬಗ್ಗೆ ಟೀಕೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆ? ಇಂದಿರಾ ಕ್ಯಾಂಟೀನಲ್ಲಿ ನಡೆದಿರುವಂಥ ಕೆಲವು ಆಕ್ರಮಗಳು, ಅವ್ಯವಸ್ಥೆಗಳನ್ನು ನಾವು ವಿರೋಧಿಸಿದ್ದೇವೆ. ಇಂದಿರಾ ಕ್ಯಾಂಟೀನನ್ನು ಮಾಡಿ ಯಾವುದೋ ಒಂದು ಅತ್ಯಂತ ಕಠಿಣವಾದಂಥ ಕಷ್ಟದಲ್ಲಿರುವಂಥ ಪ್ರದೇಶದಲ್ಲಿ ನೀವು ಇಂದಿರಾ ಕ್ಯಾಂಟೀನನ್ನು ಮಾಡಿದೆ, ಅದಕ್ಕೆ ಸಬ್ಸಿಡಿ ಕೊಟ್ಟು ಬಡವರಿಗೆ ಏನಾದ್ರು ಆಹಾರ ಕೊಟ್ಟರೆ ವಿರೋಧ ಮಾಡೋದಿಲ್ಲ, ನಾವು ಸ್ವಾಗತ ಮಾಡ್ತೇವೆ ಅದನ್ನು. ಈಗ ನಿಮ್ಮ ಮಣಿಪಾಲಕ್ಕೆ ಹೋಗುವ ದಾರಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನನ್ನು ಸ್ಥಾಪನೆ ಮಾಡಿ ಇವತ್ತು ಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಅಂತ ಬಂತಲ್ಲ, ಅದೆಲ್ಲಿಯಾದರೂ ಯಾವುದೋ ಬಡವರ ಪ್ರದೇಶದ ಮಧ್ಯೆ, ಉದಾಹರಣೆಗೆ ಮಣಿಪಾಲದ ಆಸ್ಪತ್ರೆ ಮಧ್ಯದಲ್ಲಿ ಎಲ್ಲಾದರೂ, ಮಣಿಪಾಲ ಆಸ್ಪತ್ರೆ ಅಕ್ಕಪಕ್ಕದಲ್ಲಿ KMC ಅಕ್ಕಪಕ್ಕದಲ್ಲಿ ಎಲ್ಲ ಮಾಡಿದಿದ್ರೆ ಆ ತುಂಬ ಕಷ್ಟದಲ್ಲಿರುವಂಥ ಬಡವರು ಒಂದು ಉಪಹಾರವನ್ನು ತಗೊಳ್ತಾಯಿದ್ರು.
ಒಂದು ವೇಳೆ ಡಿ ಸಿ ಆಫೀಸಿನ ಒಳಗೆ ಮಾಡಿದರೆ ಅಲ್ಲಿರುವಂಥ ಕಾರ್ಮಿಕರು ತಗೊಳ್ತಿದ್ರೇನು, ಬರುವಂಥವ್ರು ಯಾರು ಬಳಕೆದಾರ ತಗೊಳ್ತಿದ್ರೇನು. ಇದು ನಿಮ್ಮ ಮಣಿಪಾಲ್ ಆಸ್ಪತ್ರೆಗೂ ಹತ್ತಿರ ಇಲ್ಲ, ಡಿ ಸಿ ಆಫೀಸಿಗೂ ಹತ್ತಿರ ಇಲ್ಲ. ಜಾಗ ಉಂಟು ಅಂತೇಳಿ ಅಲ್ಲೊಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರಲ್ಲ, ಅದ್ರ ಬಗ್ಗೆ ಸ್ವಾಭಾವಿಕವಾಗಿ ಟೀಕೆ ಇದೆ. ನನಗದು ಸರಿ ಅನಿಸ್ತದೆ ಆ ಟೀಕೆ. ಇಂದಿರಾ ಕ್ಯಾಂಟೀನ್ ಬಗ್ಗೆ ವಿರೋಧಲ್ಲ, ಇಂದಿರಾ ಕ್ಯಾಂಟೀನ್ನ ನಡೆಸಿಕೊಳ್ಳುವಂಥ ರೀತಿ ಬಗ್ಗೆ ಅಲ್ಲೋ ಎಲ್ಲೋ ಟೀಕೆ ಟಿಪ್ಪಣಿಗಳಿದೆ. ಸರ್ಕಾರ ನಡೆಸೋರು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಮ್ಮ ಆಗ್ರಹ. ರಾಜಕೀಯ ಅಂದ್ರೇ ಕರಪ್ಷನ್ಸ್. ಎಲ್ಲೋ ಒಂದು ಕಡೆ ಸಾಮಾನ್ಯವಾಗಿ ಮಾತುಗೂ ಹೇಳ್ತಾರೆ, ನೀನು ರಾಜಕೀಯ ಮಾಡಬೇಡ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ರಾಜಕೀಯ ಅನ್ನುವಂಥದ್ದು ಕೆಳಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದು ಜನಸಾಮಾನ್ಯರ ನಿಲುವು. ಸೊ ಈ ಒಂದು ಕರಪ್ಷನ್ಸ್ಗೆ ಬಹಳ ದೂರ ಇದ್ದೀರಿ ನೀವು. ಕರಪ್ಟ್ ರಾಜಕಾರಣಿ ಅನ್ನುವಂಥದ್ದು ನಿಮ್ಮ ಹತ್ರಕ್ಕೂ ಕೂಡ ಬಂದಿಲ್ಲ. ಅಲ್ಲ, ನನಗೆ ಕರಪ್ಷನ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಯಾಕಂದರೆ ನಾನು ಇದರಲ್ಲೇನು ಕಳ್ಕೊಂಡಿಲ್ಲ ರಾಜಕಾರಣದಲ್ಲಿ. ನನ್ನಪ್ಪ ಭಾಳ ಆಸ್ತಿ ಮಾಡಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಕಳ್ಕೊಂಡು ಇರಲಿಲ್ಲ. ಮತ್ತು ನನಗೆ ಪಾರ್ಟಿ ಕೊಟ್ಟ ಅವಕಾಶದಲ್ಲಿ ನನಗೆ ಖರ್ಚು ತುಂಬ ಕಡಿಮೆಯಾಗಿ ನಾನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶಗಳಾಯ್ತು ನನಗೆ. ನೀವು ನಂಬ್ತೀರಿಲ್ಲೋ ಗೊತ್ತಿಲ್ಲ, ಒಂದೊಂದು ಚುನಾವಣೆಗೆ ನನ್ನೊಟ್ಟಿಗೆ ನಾನು ಕಳೆದ ಚುನಾವಣೆಯಲ್ಲಿ ನಾನು ಗೆದ್ದಾಗ ಪ್ರಮಾಣ ವಚನ ತಗೊಳ್ಳುವಾಗ ಶಂಕರಮೂರ್ತಿಯವರು ನನಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು. ಭಾಳ ಹಿರಿಯರು ಅವರು ನನಗೆ. ವಾಜಪೇಯಿಯನ್ನು ಮತ್ತು ಅಡ್ವಾಣಿಯವ್ರನ್ನ ನೋಡುವ ಮಟ್ಟದಲ್ಲಿ ನಾನು ಶಂಕರಮೂರ್ತಿಯನ್ನು ನೋಡೋನು. ನಮ್ಮ ಸಂಘಟನೆಯ ಅತ್ಯಂತ ಹಿರಿಯರು. ಅವರಿಗೆ ನಾನು ನಮಸ್ಕಾರ ಮಾಡಿದಾಗ ಪಕ್ಕದಲ್ಲಿ ಸಿದ್ದರಾಮಯ್ಯನವರಿದ್ದರು. ಶಂಕರಮೂರ್ತಿಯವರು ಹೇಳಿದರು, ಸಿದ್ದರಾಮಯ್ಯನವರೇ, ಶ್ರೀನಿವಾಸ ಪೂಜಾರಿ ನಿಮ್ಗೆ ಗೊತ್ತಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ 100 ರೂಪಾಯಿಯೂ ಖರ್ಚು ಮಾಡದೆ ಜನರಿಗೆ ಹಣ ಕೊಡದೆ ಗೆಲ್ಲಲಿಕ್ಕೆ ಅವಕಾಶಗಳಾಯಿತು ಅವನಿಗೆ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಹೇಳಿದರು, ಹೌದಾ ಅದೇ ಹಾಗೆ ಅಂತ ಕೇಳಿದರು. ಅಂದರೆ ಈ ಒಂದೊಂದು ಚುನಾವಣೆಗೋಸ್ಕರ ಈ ಕರೆ ಇದೆ. ಹೇಳಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ರಾಜೇಶ್ ಅಂತ, ಮಂಗಳೂರಿಂದ. ಎಸ್ ಸರ್, ಹೇಳಿ. ಅದೇ ಶ್ರೀನಿವಾಸ ಪೂಜಾರಿ ಅತಿಥಿಯವರು ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಅದೇ ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೇಳಿದ್ರು, ವಿವರಣೆ ಕೊಟ್ಟರು. ಅಲ್ಲಿ ಬೆಂಗಳೂರಲ್ಲಿ ಬಡವರಿಗೆ ಅಂತ ಮಾಡಿದ್ದಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯಾರೆಲ್ಲ ದೊಡ್ಡ ದೊಡ್ಡ ಜನರು ಜಾಗಿಂಗ್ ಹೋಗ್ತಾರೋ ಅವರೆಲ್ಲ ಅದನ್ನು ಉಪಯೋಗ ಮಾಡ್ಕೊಂಡು, ಹಾಗಾದ್ರೆ ಬಡವರಿಗೆ ಏನಾದ್ರೂ ಇದಾಯ್ತು, ಬಡವರಿಗೆ ಸಿಗ್ಬೇಕಿತ್ತು. ಒಂದು ಅದಾಯ್ತು. ಇನ್ನೊಂದು ಕಿಸಿ ಅವ್ರ ಹತ್ರ, ಅವ್ರ ಅನುಭವಿ ರಾಜಕಾರಣಿ. ಅದಿಲ್ಲ, ಇವತ್ತಿನ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಅಲ್ಲಿ, ಭಾಷಣದಲ್ಲಿ ₹5 ಸರ್ಕಾರ ಅಂತ ಒಂದು ಹೇಳಿದ್ರು ಮಾತು. ಅದ್ರ ಬಗ್ಗೆ ಕೆಲವು ಟೀಕೆ ವಿವರಣೆಗಳೆಲ್ಲ ಆಗ್ತಾ ಉಂಟು ಇದರಲ್ಲಿ, ಟಿವಿ ಮಾಧ್ಯಮದಲ್ಲಿ. ಅದ್ರ ಅರ್ಥ ಅದು ಏನಂತ ನಮ್ಗೆ ಅರ್ಥ ಆಗಿದೆ. ಈ ಬಗ್ಗೆ ಸ್ವಲ್ಪ ತಿಳಿಸಿದ್ರೆ ಸಂತೋಷ. ಎಸ್ ಸರ್, ಪುನಃ ಒಮ್ಮೆ ನಿಮ್ಮ ಕ್ವಶನ್ಸ್ ರಿಪೀಟ್ ಮಾಡ್ತೀರಾ? ಹಲೋ, ಇವತ್ತು ಪ್ರಧಾನಿ ಅವರು ಭಾಷಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವರು ಸೀದಾ ₹5 ಸರ್ಕಾರ ಅಂತ ಒಂದು ಮಾತು ಹೇಳಿದ್ರು. ಸೀದಾ ಸರ್ಕಾರ, ಸೀದಾ ₹5 ಸರ್ಕಾರ. ಓಕೆ ಓಕೆ. ಈ ಬಗ್ಗೆ ಅದು ಏನಂತ ಹೇಳಿ ಅದರ ಬಗ್ಗೆ ಕೆಲವು ವಿವರಣೆ ಚರ್ಚೆಗಳು ಆಗ್ತಾ ಉಂಟು ಟಿವಿ ಮಾಧ್ಯಮದಲ್ಲಿ. ಅವರು ಅನುಭವಿ ರಾಜಕಾರಣಿ ಬಗ್ಗೆ ಅವರು ತಿಳಿಸಿದ್ರೆ ಒಂದು ಉತ್ತಮ ಅಂತ ನನ್ನ ಅನಿಸಿಕೆ. ಎಸ್ ಧನ್ಯವಾದಗಳು ಸರ್. ನಿಮ್ಮ ಪ್ರಶ್ನೆಯನ್ನ ಕೇಳ್ತೀನಿ ನಾನು. ಇವತ್ತು ಏನು ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದು ಸೀದಾ ರೂಪಾಯಿ ಸರ್ಕಾರ ಅನ್ನುವಂಥದ್ದು. ಬಹುಶಃ ಅಂತ ಒಂದು ಪ್ರಭಾವಿ ರಾಜಕಾರಣಿ ಬಾಯಲ್ಲಿ ಈ ಮಾತು ಬರಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪರ್ಸೆಂಟೇಜ್ ಸರ್ಕಾರ ಅಂತ ಪ್ರಧಾನಿಯವರು ಕರೆದರು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು. ನಾನು 10% ಸರ್ಕಾರ ಅಂತೀರಿ, ನಿಮ್ಮ 90% ಸರ್ಕಾರ ಅಂತ ಹೇಳಿದರು. ಅವರೇನು ಹೇಳಿರಲಿಲ್ಲ, ಅದಕ್ಕೆ ಪ್ರತ್ಯೇಕ ಕೊಡಬೇಕಾಗಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರವನ್ನು ನಾವು ಆಧಾರವಾಗಿಟ್ಟುಕೊಂಡು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾನು ಅವರಿಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟೆ ಮೊನ್ನೆ. ಈಗ ಎತ್ತಿನಹೊಳೆ ಯೋಜನೆ ಬಗ್ಗೆ ನಾನು ಒಂದು ಉದಾಹರಣೆಗೋಸ್ಕರ ಹೇಳಿದ್ದು. ನನಗೆ ಸೀದಾ ರೂಪಾಯಿ ಸರ್ಕಾರ ಅಂತ ಹೇಳಿದ್ರೆ ಉದ್ದೇಶಗಳು ಹೀಗೆಲ್ಲ, ಅವ್ರ ಮಾತಿನ ಶಬ್ದ ಅರ್ಥ ಹೀಗೆ ಅಂದರೆ ಇದರಲ್ಲಿ ಭಾಳ ಭ್ರಷ್ಟಾಚಾರಗಳು ನಡೀತಿರುವಂಥ ಸರ್ಕಾರ ಅನ್ನೋದಾಗಿದ್ದರೆ, ನಾನು ಎತ್ತಿನಹೊಳೆ ಯೋಜನೆ ಬಗ್ಗೆ ಹೇಳಿದೆ. ನೀವು ಗಮನಿಸಬೇಕು, ಎತ್ತಿನಹೊಳೆ ಯೋಜನೆಗೆ ಯಾರೇ ಮಾಡಿರಲಿ, ಇವತ್ತು 4,500 ಕೋಟಿ ರೂಪಾಯಿನ ಬಿಡುಗಡೆ ಮಾಡಲಾಗಿದೆ. 4,500 ಕೋಟಿ ಬಿಡುಗಡೆ ಮಾಡಲಾಗಿದೆ ಎತ್ತಿನಹೊಳೆ ಯೋಜನೆಗೆ. ಒಟ್ಟು ಯೋಜನಾ ವೆಚ್ಚ 13,000 ಕೋಟಿ. ಆ 4,500 ಕೋಟಿ ಬಗ್ಗೆ ವರದಿಗಳು ಏನು ಹೇಳ್ತವೆ ಅಂತ ಹೇಳಿದರೆ, ತುಕ್ಕಿಡಿದ ಪೈಪನ್ನು ಬಿಟ್ಟರೆ ಮತ್ತೇನೂ ಆಗಿಲ್ಲ ಅಲ್ಲಿ ಅಂತೇಳಿ. ನಾನು ಹೇಳಿದೆ, ನಿಮ್ಮ ಸರ್ಕಾರ ಪ್ರಾಮಾಣಿಕವಾಗಿದ್ದರೆ, ಶ್ರದ್ಧಾಸರ್ಕರವಾಗಿದ್ದರೆ, ಅತ್ಯಂತ ಸ್ವಚ್ಛವಾದ ಸರ್ಕಾರ ಆಗಿದ್ದರೆ, ಪಾರದರ್ಶಕವಾಗಿ ಸರ್ಕಾರ ಆಗಿದ್ದರೆ, ನಾನೇ ಸದನದ ಮೂಲಕ ವಿರೋಧ ಪಕ್ಷದ ಕಾರ್ಯಕರ್ತನಾಗಿ, ಶಾಸಕನಾಗಿ ಹೇಳ್ತೇನೆ, ದಯವಿಟ್ಟು ಕನಿಷ್ಠ ಲೋಕಾಯುಕ್ತ ತನಿಖೆಯನ್ನು ಮಾಡಿಸಿ. ಕನಿಷ್ಠ ಲೋಕಾಯುಕ್ತಕ್ಕೆ ಅಧಿಕಾರ ಉಂಟು ಇಲ್ಲ, ಅದು ಪ್ರಶ್ನೆ ಬೇರೆ. ಕನಿಷ್ಠ ಲೋಕಾಯುಕ್ತ ಒಂದು ತನಿಖೆಯನ್ನು ನೀವು ಮಾಡಿ ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸಿದೆ. ಅದು ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿಲ್ಲ. ಬಹುತೇಕ 4,500 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿ ತುಕ್ಕಿಡಿದ ಪೈಪುಗಳನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಎತ್ತಿನಹೊಳೆ ಇಲ್ಲಿ ಅಂತ ಹೇಳುವಾಗ, ಎತ್ತಿನಹೊಳೆ ಬೇಕು ಬೇಡ, ನಮ್ಮ ಜಿಲ್ಲೆಗೆ ಏನಾಗುತ್ತೆ ಅದರ ಪ್ರತ್ಯೇಕ ಬೇರೆ. ಇಂಥ ಒಂದು ಹಲವಾರು ಯೋಜನೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರಗಳಾಗಿದೆ ಅಂತೇಳಿ ಸಾಂದರ್ಭಿಕವಾದಂಥ ಸಾಕ್ಷಿಗಳು ಮತ್ತು ಮಾಧ್ಯಮಗಳು ಉಲ್ಲೇಖ ಮಾಡುವಾಗ, ಪಾರದರ್ಶಕವಾಗಿರುವಂಥ ಸರ್ಕಾರ ಇದನ್ನು ತಕ್ಷಣ ಶ್ರೀನಿವಾಸ ಪೂಜಾರಿ
ಅಥವಾ ಈಶ್ವರಪ್ಪನವರು ಜಗದೀಶ್ ಶೆಟ್ಟರು ಹೀಗೆ ಹೇಳ್ತಾ ಇದ್ದಾರಲ್ಲ, ತನಿಖೆಗೆ ಹಾಕಿದ್ದೇನೆ ಇದನ್ನು ಅಂತ ಹೇಳುವಂಥ ಒಂದು ಮಾತು ಸರ್ಕಾರದಿಂದ ಬಂದಿದ್ದಿದ್ರೆ ಪ್ರಧಾನಿಯವರು ಅವರ ಮಾತನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ಅವ್ರ ಮಾತಿಗೆ ಅರ್ಥ ಬರ್ತಾ ಇತ್ತು. ಹಾಗಾಗಿ ಈಗ ಅರ್ಥ ಇಲ್ಲ, ಸರ್ಕಾರ ಹೀಗಾಗಿದೆ. ಮತ್ತೊಂದು ಅವ್ರು ಹೇಳಿರುವಂಥದ್ದು ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾನು ಹೇಳಿದ್ದೇನೆ, ಅದು ಬಡವರಿಗೆ ಸಿಗಬೇಕಾದಂಥ ಅವಶ್ಯಕತೆ ಉಂಟು. ಏನಾಗ್ತದೆ ನೋಡೋಣ, ವಿರೋಧ ಪಕ್ಷವಾಗಿ ನಾವು ಅದ್ರ ಬಗ್ಗೆ ಗಮನ ಕೊಡ್ತೇವೆ. ಸರ್ ಒಂದು ಕರೆ ಇದೆ. ಹಲೋ 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 ನಮಸ್ತೆ. ಎಸ್ ಸರ್, ಕರೆ ಕಟ್ಟಾಗಿದೆ. ಬಹುಶಃ ಲೈನ್ ಪ್ರಾಬ್ಲಮ್ ಇರ್ಬೋದು. ಸರ್, ಇವಾಗಲೇ ಮಾತನಾಡ್ತಾ ಇದ್ವಿ ಚುನಾವಣಾ ಪ್ರಚಾರ ಅನ್ನುವಂಥದ್ದು. 100 ರೂಪಾಯಿ ಖರ್ಚಿಲ್ಲದೆ ಒಂದು ಚುನಾವಣೆ ಅನ್ನುವಂಥದ್ದನ್ನು ಅಥವಾ ಪ್ರಚಾರಕ್ಕೆ ನಾನು 100 ರೂಪಾಯಿ ಕೂಡ ಬೇಯಿಸಲಿಲ್ಲ ಅಲ್ಲ, ಪ್ರಚಾರಕ್ಕಲ್ಲ, ಯಾವುದೇ ವ್ಯಕ್ತಿಗಳಿಗೆ ಕೊಟ್ಟಿಲ್ಲ. ಅದನ್ನೇ ನನ್ನ ಜೊತೆಯಲ್ಲಿರುವ ಕೆಲವರು ಶಾಸಕರು, ನಾನು ಇದಕ್ಕೋಸ್ಕರ ಹೇಳಿದಲ್ಲ, ಬೇರೆ ನಮಗೆ 25 ಕೋಟಿ ಖರ್ಚಾಯಿತು, 30 ಕೋಟಿ ಖರ್ಚಾಯಿತು, 33 ಕೋಟಿ ಖರ್ಚಾಯಿತು ಅಂತ ಹೇಳಿದರು. ಆಗ ಇದಕ್ಕೆ ನಾನೇನು ಹೇಳಿದೆ ಅಂತ ಹೇಳಿದರೆ, ಈ ರಾಜಕಾರಣಿಯಾಗಿ ನಾನೇನು ಖರ್ಚು ಮಾಡಿಲ್ಲ ಅನ್ನೋದು ನನಗೆ ಹೆಮ್ಮೆ ಇಲ್ಲ. ಹಣ ತಗೊಳ್ಳದೆ ನನಗೆ ಓಟ್ ಹಾಕಿದ್ರಲ್ಲ, ಅಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಗೌರವಗಳನ್ನು ಸಲ್ಲಿಸಬೇಕಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ. ಬೇರೆ ಜಿಲ್ಲೆಯಲ್ಲಿ ಊಹಿಸ್ಲಿಕ್ಕೂ ಸಾಧ್ಯ ಆಗದೇ ಇರುವಂಥ ಮತದಾರರು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಇದ್ದಾರಲ್ಲ ಅನ್ನೋದೇ ನನಗೊಂದು ಹೆಮ್ಮೆ ಮತ್ತು ಸಮಾಧಾನ. ಆ ಕಾರಣಕ್ಕೋಸ್ಕರ ನನ್ನ ಪಾರ್ಟಿಗೆ ಮತ್ತು ನನ್ನ ಪಾರ್ಟಿಯ ಕಾರ್ಯಕರ್ತರಿಗೆ, ನನ್ನ ಪಾರ್ಟಿಯ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಗೌರವವನ್ನು ಸಲ್ಲಿಸಬೇಕು ಅಂತ ಅನಿಸುತ್ತೆ. ಒಟ್ಟಾರೆ ನಾನೇನಾದರೂ ಒಂದು ಸ್ವಲ್ಪ ಇಂಥ ಗೊಂದಲಗಳಿಂದ ದೂರ ಇದ್ದರೆ ಅದಕ್ಕೆ ಇಲ್ಲಿರುವ ಸನ್ನಿವೇಶಗಳೇ ಕಾರಣ. ಸರ್, ಒಂದು ಕರೆ ಇದೆ. ಹಲೋ 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 ನಮಸ್ತೆ, ತಮ್ಮ ಹೆಸರು ಸರ್? ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಾ ಇರೋದು. ಎಸ್, ಹೇಳಿ ಸರ್. ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನನ್ನ ಪ್ರಶ್ನೆ. ನಮಸ್ಕಾರ, ಹೇಳಿ. ಎಸ್, ಹೇಳಿ ಸರ್. ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಮೇಡಮ್? ಇಲ್ಲ, ಕೇಳ್ತಾ ಇದೆ, ಹೇಳಿ. ನಿಮ್ದು ಕೇಳ್ತಾ ಇದೆ ನಮಗೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ. ಹಲೋ ಹೇಳಿ ಸರ್. ಸರ್ ನಮಸ್ಕಾರ, ಸಂತೋಷ್ ಅಂತ ಹೇಳಿ ಮೊಳಹಳ್ಳಿಯಿಂದ ಹೇಳಿ ಸಂತೋಷ್. ಪತ್ರಿಕೆ ರಿಪೋರ್ಟರ್. ಹೇಳಿ. ಸರ್, ನಿಮ್ಮ ಕಾರ್ಯವೈಖರಿಯನ್ನು ನಾವು ಕೂಡ ಗಮನಿಸಿದ್ದೇವೆ. ಹಲವು ಬಾರಿ ಕೂಡ ನಿಮ್ಮ ಸಭೆ ಸಮಾರಂಭಗಳಿಗೆ ಬಂದು ನಾವು ಕೂಡ ಪತ್ರಿಕಾ ವರದಿಯನ್ನ ಮಾಡಿದ್ದೇವೆ. ಬಟ್ ನಮಗೊಂದು ಹೆಮ್ಮೆ ಅಂತ ಹೇಳಿದ್ರೆ, ಕರಾವಳಿಯ ಒಂದು ಕಡಲ ತಡಿಯಲ್ಲಿ ನೀವೊಂದು ಮೊದಲು ಮುಜರಾಯಿ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿರ್ಬೋದು, ತುಂಬಾ ಹೆಮ್ಮೆ ಆಗ್ತಿದೆ. ನನಗೆ ಇನ್ನೊಂದು ಡೌಟ್ಸ್ ಇದೆ ಸರ್. ಬಟ್ ಏನಂತ ಹೇಳಿದ್ರೆ, ಈಗ ಕರಾವಳಿಗೆ ಒಂದು ಅಂಟಿದಂತ ಶಾಪ ಅಂತ ಹೇಳಿದ್ರೆ ಎತ್ತಿನ ಹೊಳೆ ಯೋಜನೆ ಇರ್ಬೋದು, ಆನಂತರ ಭೂಮಿಗಳ ಅಕ್ರಮ ಸಕ್ರಮ ಇರ್ಬೋದು, ಮತ್ತೆ ವರಾಯಿ ಯೋಜನೆ, ಇವೆಲ್ಲ ಕೂಡ ಉಂಟುತ್ತಾ ಸಾಗುತ್ತಿದೆ. ಯಾವಾಗ ಈ ಕಾರ್ಯರೂಪ ಬರ್ತದೆ ಅಥವಾ ಇವೆಲ್ಲ ಸಮಸ್ಯೆಗಳಿಗೆ ಒಂದು ತಿಲಾಂಜಲಿ ಹಾಡುವಂತ ಕ್ರಮ ನಮ್ಮ ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವರ ಸತತ ಪ್ರಯತ್ನದಿಂದ ಆಗ್ಬೋದಾ ಅಂತ ನನ್ನೊಂದು ಅನಿಸಿಕೆಯಪ್ಪ. ನಾನು ಈಗಲೇ ಒಂದು ಸರ್ಕಾರಕ್ಕೆ ಮಾತ್ರ ಅಲ್ಲ, ಎರಡೂ ಜಿಲ್ಲೆಗಳಲ್ಲಿರುವಂಥ ಎಲ್ಲ ಶಾಸಕರು ವಿನಂತಿ ಮಾಡಿಕೊಂಡಿದ್ದೆ. ನಾವು ಎರಡೂ ಜಿಲ್ಲೆಗಳ ಶಾಸಕರು ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಯಾವುದಾದ್ರೂ ಒಂದು ವ್ಯವಸ್ಥೆಯಡಿ ಈ ಜಿಲ್ಲೆಯಲ್ಲಿರುವಂಥ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಒಕ್ಕೂಟವನ್ನು ನಾವು ರಚನೆ ಮಾಡಿಕೊಂಡು ಕೆಲಸಗಳನ್ನು ಮಾಡದೇ ಇದ್ದರೆ ಈ ಜಿಲ್ಲೆ ತುಂಬ ಕಡೆಗಣಿಸಲ್ಪಡುವಂಥ ಜಿಲ್ಲೆಯಾಗಿ ಮಾರ್ಪಾಡಾಗುತ್ತದೆ ಅಂಥೇಳಿ. ವಾರಾಯಿ ಇವತ್ತು ಎತ್ತಿನೊಳಗೆ 13,000 ಕೋಟಿ ಬರ್ತದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 30,000 ಕೋಟಿ ಬರುತ್ತೆ, ನಾರಾಯಣಪುರ ಎಡದಂಡೆ ಯೋಜನೆಗೆ 20,000 ಕೋಟಿ ಬರುತ್ತೆ, ಮತ್ತು ಕೆಲವು ಸಣ್ಣ ಪುಟ್ಟ ಯೋಜನೆಗಳೆಲ್ಲ 10-15,000 ಕೋಟಿ ಬರುತ್ತೆ. 33 ವರ್ಷಗಳ ಹಿಂದಿನ ವಾರಾಯಿ ಯೋಜನೆಗೆ ಇನ್ನೂ ನೀರು ಬರಲಿಲ್ಲ ಮತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ ಸರ್ಕಾರ. ಇಲ್ಲೆಲ್ಲ ಚಳುವಳಿ ಆಯಿತು, ಎತ್ತಿನೊಳೆ ಬಗ್ಗೆ ಇಡೀ ಮಂಗಳೂರು ಜಿಲ್ಲೆ ಹೊತ್ತಿ ಉರಿಯುವಂಥ ಚಳುವಳಿ ನಡೆಯಿತು. ಅಲ್ಲಿ 13,000 ಕೋಟಿ ಕೊಟ್ಟಿದ್ದೀರಿ. ಇಲ್ಲಿ ಎರಡು ಜಿಲ್ಲೆಗಳ ನದಿ ಜೋಡಣೆಗೋಸ್ಕರ ಸೌಭಾಗ್ಯ ಸಂಜೀವನಿಗೆ ಒಂದು 10,000 ಕೋಟಿ ಕೊಡಿ ಅಂತ ಹೇಳಿದರೆ ಸರ್ಕಾರ ಮಣಿಲಿಲ್ಲ. 200 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತು, ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿ ಇತ್ತು. ಹಾಗಾಗಿ ನಾವು ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು, ಅದು ಯಾವುದೇ ಪಾರ್ಟಿ ಆಗಿರಲಿ, ನಾವು ಒಟ್ಟಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾದಂಥ ಅವಶ್ಯಕತೆಗಳಿದೆ. ಆ ಕ್ರಮ ಸಕ್ರಮದಲ್ಲೂ ಅಷ್ಟೇ, ಉಡುಪಿ ಜಿಲ್ಲೆಯಲ್ಲಿ 40,000 ಹೆಕ್ಟರ್ ಅಂದರೆ ಹೆಚ್ಚು ಕಡಿಮೆ 1 ಲಕ್ಷ ಎಕರೆ ಪ್ರದೇಶ ಇವತ್ತು ಡೀಮ್ಡ್ ಫಾರೆಸ್ಟ್ ಮತ್ತು ಇನ್ನಿತರ ವ್ಯವಸ್ಥೆಗಳಿದೆ. ಹಾಗಾಗಿ ಇಲ್ಲಿರುವಂಥ ಲಕ್ಷಾಂತರ ಜನರಿಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರ ನಾವೊಂದು ವ್ಯವಸ್ಥಿತವಾದಂಥ ಹೋರಾಟಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಸದನದೊಳಗೆ ನನ್ನ ಮಿತಿಯೊಳಗೆ ನಾವೇನು ಮಾಡಬೇಕು ಅದು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಬೇರೆ ದಾರಿ ನಮಗುಳಿದಿಲ್ಲ. ನೀವು ಹೇಳಿದ ಸಮಸ್ಯೆ ಸರಿ ಇದೆ. ಕುಂದಾಪುರದಲ್ಲಿ ಭಿನ್ನಮತ ರಾಜಕಾರಣ ಅನ್ನುವಂಥದ್ದು ಕಾಡ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಹಾಲಡಿ ವರ್ಸಸ್ ಪೂಜಾರಿ ಅನ್ನುವಂಥದ್ದು ಇದೆಯಾ? ಕೋಲ್ಡ್ ವಾರ್ಗಳೇನಾದರೂ ನಡೀತಾ ಇದೆಯಾ? ಯಾವ ಕಡೆಯೂ ಇಲ್ಲ, ಎಲ್ಲೇ ಒಂದು ಕಡೆಯೂ ಇಲ್ಲ, ಯಾವ ಕಡೆಯಲ್ಲೂ ಇಲ್ಲ. ಹಾಲಾಡಿಯವರು ನಮ್ಮ ಪಾರ್ಟಿಗೆ ಇವತ್ತು ಬಂದಿದ್ದಾರೆ, ಅವರು ನಮ್ಮ ಮುಖಂಡರು. ಮುಂದಿನ ಚುನಾವಣೆಯಲ್ಲಿ ಹಾಲಾಡಿಯವರ ಜೊತೆಯಲ್ಲಿ ಶ್ರೀನಿವಾಸ ಪೂಜಾರಿ ಸಹಿತ ಎಲ್ಲರೂ, ಜಯಪ್ರಕಾಶ್ ಹೆಗಡೆ ಎಲ್ಲರೂ ಒಟ್ಟಾಗಿ ಕೆಲಸಗಳನ್ನು ಮಾಡ್ತೇವೆ. ಚುನಾವಣೆಯಲ್ಲಿ ಕುಂದಾಪುರದಲ್ಲಿ ಅದ್ಭುತವಾದಂಥ ಗೆಲುವನ್ನು ಬಿಜೆಪಿ ಸಾಧಿಸುತ್ತೆ. ಸೊ ಯಾವುದೇ ರೀತಿಯಾದಂಥ ಕೋಲ್ಡ್ ವಾರ್ ಇಲ್ಲ. ಯಾವ ಕೋಲ್ಡ್ ವಾರ್ ಅವಶ್ಯಕತೆಗಳೇನುಂಟು? ಅಲ್ಲ, ಈ ಕೋಲ್ಡ್ ವಾರಿಗೆ ಅಪೇಕ್ಷೆಗಳಿದ್ರಲ್ಲ ಅವಶ್ಯಕತೆಗಳಿರೋದು. ಯಾರಿಗುಂಟು ಅಪೇಕ್ಷೆ?
ನನಗೆ ಯಾರಿಗಿಲ್ಲ, ನಾನೊಬ್ಬ MLC ಆಗಿದ್ದೇನೆ, ನನಗೆ ಯಾಕದ್ರಲ್ಲಿ. ಮತ್ತು ಆಂತರಿಕವಾದಂಥ ಸಮಸ್ಯೆಗಳನ್ನು ನಾವು ಹೆಚ್ಚು ಮಾಡ್ತಾ ಹೋಗಿ ಅನಾಹುತಗಳಾದದ್ದೇ ರಾಜಕಾರಣದಲ್ಲಿ ಜಾಸ್ತಿ. ಹಾಗಾಗಿ ನಮ್ಮ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ರೆ ನಾವು ಸರಿ ಮಾಡ್ಕೊಳ್ತೇವೆ, ಅವರು ಹಿರಿಯರಾದ್ರಿಂದ ಎಲ್ಲರನ್ನು ಒಪ್ಕೊಳ್ತಾರೆ, ನಾವು ಮುಂದೆ ಹೋಗ್ತೇವೆ, ಈ ಚುನಾವಣೆಯಲ್ಲಿ ಗೆಲ್ತೇವೆ. ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ಶೆಟ್ಟಿ ಅಂತ. ಎಸ್ ಸರ್. ಸರ್ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹಲೋ ಎಸ್ ಸರ್, ಹೇಳಿ ತಮ್ಮ ಹೆಸರು? ಶೆಟ್ಟಿ ಅಂತ. ಸರ್ ದಯವಿಟ್ಟು ಶೆಟ್ಟಿ ಅಂತ. ಸುದರ್ಶನ್ ಅವರೇ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಶೆಟ್ಟಿ ಅಂತ ನಾನು. ಎಸ್ ಸರ್, ಕೋಟಾ ಶ್ರೀನಿವಾಸ್. ಹೇಳಿ. ಇದು ನಾವು ಶ್ರೀನಿವಾಸ್ ಪೂಜಾರ ಒಂದು ವ್ಯಕ್ತಿತ್ವದ ಬಗ್ಗೆ ಎರಡು ಮಾತಾಡ್ಬೇಕಂತೇಳಿ ಅಷ್ಟೇ. ಎಸ್ ಸರ್, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಅದು ನಾನು ಸದಾಶಿವ ಶೆಟ್ಟಿ ಅಂತ. ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಸದಾಶಿವ ಶೆಟ್ಟಿ ಅಂತ. ಎಸ್ ಶ್ರೀನಿವಾಸ್ ಪೂಜಾರರು ಆಯ್ತು ಈ ಕಾರ್ಯಕ್ರಮನ ನೋಡಿದೆ. ನೋಡಿ ಅವರ ಒಂದು ಪ್ರತಿಭೆಯನ್ನ ನಾನು ಮೆಚ್ಚಿಕೊಂಡವನ. ಯಾವ ವಿಷಯಕ್ಕೆ ಬಂದ್ರು ಅವರು ಹೇಳಲಿಕ್ಕೆ ಸಮರ್ಥವಾಗಿ ಹೇಳಲಿಕ್ಕೆ ಅವರೊಬ್ಬರು ಎದ್ದು ಕಾಣ್ತಿರುವಂತ ವ್ಯಕ್ತಿ ಅಂತ ನನ್ನ ಭಾವನೆ. ಅಲ್ಲಿ ಅವರು ಕಲ್ತದ್ದು ಸ್ವಲ್ಪ ಕಡಿಮೆ ಇದ್ರು ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇದು ಹೇಗೆ ಅಂತ ನೋಡುವುದು ನಮ್ಗೆ ಸ್ವಲ್ಪ ಇದು ಒಂದು ಇಂಗ್ಲಿಷ್ ಏಕಲವ್ಯ ಪ್ರಶಸ್ತಿಯನ್ನು ಕೊಟ್ಟರು ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ಅವರು ನಿಮ್ಮ ಒಂದು ರಾಜಕೀಯ ಜೀವನದ ಬಗ್ಗೆ ಹೇಳಿದ್ರು, ಈಗಾಗಲೇ ನೀವು ಅದನ್ನ ಪ್ರಸ್ತಾಪಿಸಿದ್ರಿ. ಎಸ್, VIP ಲಾಂಚ್ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. VIP ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ರು. ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಎಸ್, ರಾಜಕೀಯ ಅಂದರೆ ಕರಪ್ಷನ್ಸ್ ಆಯಿತು, ಹಾಗೆ ಚುನಾವಣೆ ಅನ್ನುವಂತಹದ್ದು ಈಗ ಬರ್ತಾ ಇದೆ. ಸೊ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಬಹಳಷ್ಟು ಕಡಿಮೆಯಾಗಿ ಕೇಳುತ್ತೆ ಅನ್ನುವಂತಹದ್ದೊಂದಿದೆ. ಹೆಚ್ಚು ಕೇಳಬೇಕು ಅಂತ ಎಲ್ಲೂ ಹೇಳಿಲ್ಲ ನಾನು ಹೆಚ್ಚಾಗಿ ಕೇಳಬೇಕು ಅಂತ ಹೇಳುವ ಆಸಕ್ತಿಯಲ್ಲಿಲ್ಲ. ಹಾಗಾಗಿ ಕಡಿಮೆಯಲ್ಲಿ ಕೇಳ್ತಾ ಯಾಕೋ ನನಗೆ ಗೊತ್ತಿಲ್ಲ. ನಾನೀಗ ನೀವು ಕಡಿಮೆಯಾಗಿ ಕೇಳ್ತದೆ ಅಂದರೆ ಹೆಚ್ಚು ಕೇಳಬೇಕಾಗಿತ್ತು ಅಂತ ಅನಿಸ್ಬೇಕಲ್ಲ. ನನಗೆ ಹೆಚ್ಚು ಕೇಳಬೇಕು ಅಂತ ಅನಿಸಿಲ್ಲ. ಯಾಕಂತ ಹೇಳಿದರೆ ನಾನು ಅಭ್ಯರ್ಥಿ ಅಲ್ಲ. ನಾನು ಈಗಾಗಲೇ ವಿಧಾನ ಪರಿಷತ್ತಿನ ಅಂದರೆ ಮೇಲ್ಮನೆ ಶಾಸಕನಾಗಿರೋದ್ರಿಂದ ಕೆಳಮನೆಗಿರುವಂಥ ಚುನಾವಣೆ ಇದು, ಯಾವುದು ವಿಧಾನಸಭೆಗಿರುವಂಥ ಚುನಾವಣೆ. ಈಗಾಗಲೇ ನಮ್ಮಲ್ಲಿ ಅಭ್ಯರ್ಥಿಗಳಿದ್ದಾರೆ, ಅಭ್ಯರ್ಥಿಗಳಲ್ಲೂ ತುಂಬ ಆಸಕ್ತರಿದ್ದಾರೆ, ಪಾರ್ಟಿಯ ಸಂಘಟನೆ ಇದೆ. ಹಾಗಾಗಿ ನನ್ನ ಹೆಸರು ಕಡಿಮೆ ಮತ್ತು ಹೆಚ್ಚು ಬರೋದ್ರಲ್ಲಿ ನನಗೆ ನನ್ನ ಇದೇನೂ ಇಲ್ಲ ಅದರಲ್ಲಿ. ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ. ನಮ್ಮ ಜೊತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಪೂಜಾರಿ ಅವರ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು. ಒಂದು ಸಲಹೆ, ಪ್ರಶ್ನೆ ಅಲ್ಲ. ಹೇಳಿ ಪೀರ್ ಮೊಹಮ್ಮದ್. ನೋಡಿ, ನಾನು ರಾಜಕೀಯ ಪಕ್ಷದವರಿಗೋಸ್ಕರ ಅಲ್ಲ, ಕರ್ನಾಟಕದ ಜನರಿಗಾಗಿ ಒಂದು ಮಾತು ಕೇಳ್ತೇನೆ ನಿಮ್ಮ ಹತ್ರ. ಹೇಳಿ. ನೋಡಿ, ಈಗ ಅನ್ನಭಾಗ್ಯಕ್ಕೆ ನೀವು ಅಪೋಸ್ ಮಾಡ್ತಾ ಇದ್ದೀರಿ. ನಾಳೆ ನಿಮ್ಮ ಸರ್ಕಾರ ಬಂದಲ್ಲಿ ಅದನ್ನು ನೀವು ಒಂದು ವೇಳೆ ಬಂದ್ ಮಾಡಿದ್ರೆ ಇಷ್ಟು ದಿವಸ ತಿಂದವರು ಇನ್ನು ನಮಗೆ ಅಕ್ಕಿ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಕು, ಹೌದಾ? ಅದಕ್ಕೋಸ್ಕರ ಯೋಜನೆಗಳನ್ನು ನಾವು ತರುವಾಗ ನೀವಲ್ಲ, ಮತ್ತೊಬ್ರಲ್ಲ, ಇನ್ನೊಬ್ರು ಬಂದ್ರು ಅನ್ನ ತಿನ್ನುವ ತಿಂತಲೇ ಇರ್ಬೇಕು. ಅವನ ಕೈಗೆ ಕೆಲಸ ಕೊಟ್ರೆ ಆ ಕೆಲಸವನ್ನು ಯಾರಿಂದಲೂ ಕಿತ್ತುಕೊಳ್ಳಿಕ್ಕೆ ಸಾಧ್ಯವಾದ ರೀತಿ ಇರಬೇಕು. ಇದು ನೋಡಿ, ನಿಮ್ಮ ಸರ್ಕಾರ ಬಂದು ಒಂದು ವೇಳೆ ಅಕ್ಕಿಯನ್ನು ಕೊಡುದು ಬಿಟ್ಟಲ್ಲಿ ಅವರ ಗತಿ ಏನು? ಆಯ್ತು. ಈಗ ಪೀರ್ಮಾದ್ರೆ ಕೇಳಿ, ಪ್ರಥಮವಾಗಿ ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅನ್ನಭಾಗ್ಯವನ್ನ ನಿಮ್ಮ ಸರ್ಕಾರ ಬಂದರೂ ಕೂಡ ನಿಲ್ಲಿಸಬಾರದು ಅಂತ ಹೇಳೋದಲ್ವಾ? ನಾವು ಅನ್ನಭಾಗ್ಯವನ್ನು ವಿರೋಧಿಸಲೇ ಇಲ್ಲ ಅಂತ ಹೇಳಿದೆವು. ನಾನು ಹೇಳಿದ್ದು ವ್ಯಕ್ತಿಗತವಾಗಿ ನಾನು ಸೇರಿದಂತೆ ನಮ್ಮ ಪಾರ್ಟಿಯವರು ಅನ್ನಭಾಗ್ಯವನ್ನು ನಾವು ವಿರೋಧಿಸಲೇ ಇಲ್ಲ.
ಪ್ರಥಮ ಬಾರಿಗೆ ವಿಧಾನಸಭೆಯಲ್ಲಿ ಅಂದರೆ ಮೇಲ್ಮನೆಯಲ್ಲಿ ನಾನು ಶಾಸಕನಾಗಿ ವಿರೋಧ ಪಕ್ಷ ಸ್ಥಾನದಿಂದ ರಮೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಇರುವಾಗ ನಿಮ್ಮ ಅನ್ನಭಾಗ್ಯವನ್ನು ನಾನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಸ್ವಾಗತಿಸ್ತೇನೆ ಅಂತ ಹೇಳಿದವ ನಾನು. ಈಗಲೂ ಕೂಡ ಆ ಮಾತಿಗೆ ನಾನು ಬದ್ಧವಾಗಿದ್ದೇನೆ, ನಮ್ಮ ಪಾರ್ಟಿ ಬದ್ಧವಾಗಿದೆ. ಅನ್ನಭಾಗ್ಯವನ್ನು ನಾವು ವಿರೋಧಿಸಿಲ್ಲ. ಅದರಲ್ಲಿರುವಂಥ ಲೋಪದೋಷಗಳ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ. ಒಂದು ವೇಳೆ ನಿಮಗೆ ವಿಶ್ವಾಸ ಇರಲಿ, ಮುಂದೆ ಚುನಾವಣೆ ಬಂದು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ ಯೋಜನೆ ಅಬಾಧಿತವಾಗಿರುತ್ತೆ. ಯಾವ ಆತಂಕ ಬೇಡ, ಧೈರ್ಯವಾಗಿರಿ, ನೆಮ್ಮದಿಯಾಗಿರಿ, ಶುಭವಾಗಲಿ. ಎಸ್ ಸರ್, ಚುನಾವಣೆ ಬಂತು ಅಂದರೆ ಕರಾವಳಿಯನ್ನು ಬಹಳಷ್ಟು ಪ್ರತಿಷ್ಠೆಯ ಒಂದು ಕಾರಣವಾಗಿಯೇ ಪರಿಗಣಿಸ್ತಾ ಇದ್ದಾರೆ. ಸೊ ಕರಾವಳಿಯಲ್ಲಿ ಆಗ್ತಾ ಇರುವಂತಹ ಕೋಮುಗಲಭೆಗೆ ಎಲ್ಲೋ ಒಂದು ಕಡೆ ಬಿಜೆಪಿ ಬಹಳಷ್ಟು ಕುಮ್ಮಕ್ಕು ನೀಡ್ತಾ ಇದೆ ಅನ್ನುವಂಥದ್ದು. ಇಷ್ಟು ಚಿಕ್ಕ ಗಲಭೆ ಅಥವಾ ಏನಾದರೂ ಒಂದು ಕೊಲೆಗಳು ನಡೆದ್ರೆ ಅದಕ್ಕೆ ಮತೀಯವಾದಂತಹ ಬಣ್ಣ ಬಳಿಯುವಂತಹ ಕೆಲಸವನ್ನ ಬಿಜೆಪಿ ಆಗಾಗ ಮಾಡ್ತಾ ಇದೆ ಅನ್ನುವಂಥದ್ದು. ಒಂದು ವಿರೋಧ ಪಕ್ಷ ಅಥವಾ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದುಕೊಂಡು ಬಿಜೆಪಿ ಇಂತಹದ್ದೊಂದು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾವುದೋ ಕೊಲೆ ನಡೆದ್ರೆ, ಯಾವುದೋ ಅನಾಹುತ ನಡೆದ್ರೆ BJP ಮತೀಯ ಭಾವನೆಯಿಂದ ನೋಡುತ್ತೆ ಅಂತ ಹೇಳೋದು ನಿಮ್ಮ ಆಕ್ಷೇಪ ಆದರೆ, ನಾನು ಕೂಡ ಒಂದು ಪ್ರಶ್ನೆ ಅಲ್ಲದೆ ಇದ್ರೂ ಕೂಡ ಒಂದು ಆತಂಕ ನನ್ನನ್ನು ಕಾಡುತ್ತೆ. ಮತೀಯ ದೃಷ್ಟಿಯಿಂದಲೇ ಒಬ್ಬನ ಕೊಲೆ ಆದರೆ ಆ ಕೊಲೆಗೆ ಸಹಾನುಭೂತಿಯನ್ನು ಯಾರು ತೋರಿಸ್ಬೇಕು ಅನ್ನೋ ಚರ್ಚೆ. ಅದಕ್ಕೋಸ್ಕರ BJP ಕೊಲೆಯನ್ನು ಮತೀಯಗೊಳಿಸ್ತಾ ಇಲ್ಲ. ಮತೀಯತೆಯಿಂದ ಆಗಿರುವಂಥ ಕೊಲೆಗೆ ಅನಾಹುತಗಳಾದಾಗ ಆ ಕಡೆ ಗಮನ ಕೊಟ್ಟು ಜಾತಿ ಧರ್ಮ ಎಲ್ಲ ಒಂದೇ, ಯಾರನ್ನೇ ಆದರೂ ಕೂಡ ಇದರಡಿ ಈ ಚೌಕಟ್ಟಲ್ಲಿ ಬರೋರನ್ನು ಬಂಧಿಸಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ದೇವೆ. ಅಲ್ಲಿ 2 ಜನ BJಪಿಯವ್ರ ಕೊಲೆಯಾಗಿದೆ, 2 ಜನ BJP ಅಲ್ಲದಿದ್ದವರು ಕೊಲೆಯಾಗಿದೆ ಅನ್ನೋದಕ್ಕಿಂತ ಅಂಥ ಅನಾಹುತಗಳನ್ನು ಮಧ್ಯದಲ್ಲೇ ತಡೆಗಟ್ಟಿದ್ದರೆ ಈ ಸಮಸ್ಯೆಗಳು ಪರಿಹಾರ ಆಗ್ತಿತ್ತು. ಸರ್ಕಾರ ಪಾರ್ಟಿ ಆಧಾರದಲ್ಲಿ ಮಾಡಬೇಕಾಗಿಲ್ಲ, ಸರ್ಕಾರ ಶಾಸನದ ಆಧಾರದ ಮೇಲೆ ನಡೀತದೆ ಅಂತ ನಾವು ತಿಳ್ಕೊಂಡವರು. ನಮ್ಮ ವಿರೋಧಗಳಲ್ಲಿತ್ತು ಅಂತ ಹೇಳಿದರೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತೇನೆ ಅನ್ನುವಂಥ ಉಸ್ತುವಾರಿ ಮಂತ್ರಿಯೊಬ್ಬರು ಇಂಥವ್ರ ಮೇಲೆ 307 ಹಾಕಿ ಅಂತೇಳಿ SP ಅವ್ರನ್ನ, DSP ಅವ್ರನ್ನ ಮತ್ತು IGP ಅವ್ರನ್ನ ಕರೆದು ಹೇಳಿದಾಗ, ಹಾಗಿದ್ರೆ ಇದು ಸಾಮಾಜಿಕ ನ್ಯಾಯದಡಿ ಸರ್ಕಾರ ನಡೀತಾ ಇದೆಯಾ, ಕಾನೂನು ಚೌಕಟ್ಟಲ್ಲಿ ಸರ್ಕಾರ ನಡೀತಾ ಇದೆಯಾ, ವ್ಯಕ್ತಿಗಳ ಆಧಾರದಲ್ಲಿ, ಪ್ರತಿಷ್ಠೆಯ ಆಧಾರದಲ್ಲಿ, ಪಕ್ಷದ ಆಧಾರದಲ್ಲಿ ಸರ್ಕಾರ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕಬೇಕಾಯ್ತು. ಅದನ್ನು ಹಾಕಿದ್ದೇವೆ ನಾವು. ಸರ್, ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು? ನಾರಾಯಣ ಪೂಜಾರಿ ಅಂತ. ನಾವು ಆಕ್ಚುಲಿ ಹೇಳಿ ಸರ್. ನಾವು ಕೊಡೇರಿ ನಮ್ಮ ಕಿರಂಗೇಶ್ವರ ಗ್ರಾಮ ಪಂಚಾಯತ್ ರಸ್ತೆ ಬಗ್ಗೆ ನಾವು ಮಾತಾಡ್ಬೇಕಂತ. ಹೇಳಿ. ಎಸ್, ಹೇಳಿ ಸರ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಮ್ಯೂಟ್ ಮಾಡಿದ್ದೀನಿ. ಎಸ್, ಹೇಳಿ ಸರ್. ಏನಂದ್ರೆ ನಮ್ದು ಇಷ್ಟು ವರ್ಷದಿಂದ BJP ಕಾಂಗ್ರೆಸ್ ಯಾವುದು ಬಂದರೂ ಕೂಡ ನಮ್ಮ ರೋಡ್ ಸ್ಯಾಂಕ್ಷನ್ ಆಗೇ ಇಲ್ಲ. ಇಷ್ಟು ವರ್ಷ ಆಗಿದೆ. ಮತ್ತೆ ಎರಡನೇದಾಗಿ ಅದು ರೋಡ್ ಸ್ಯಾಂಕ್ಷನ್ ಈ ವರ್ಷ 1 ಕಿಲೋಮೀಟರ್ ಮಾಡಿದ್ದಾರೆ. ಅದು ಕಾಂಕ್ರೀಟ್ ರೋಡ್ ಅಂತೇಳಿ ಗೊಬ್ಬರ ಪೂಜಾರಿ ಅವರು 90 ಲಕ್ಷ ಹಾಕಿ. ಇಷ್ಟು ವರ್ಷ ಇದೆ, ಯಾವುದೇ ಒಂದು ಇದಾಗ್ಲಿ BJP ಬಂದ್ರು ಕಾಂಗ್ರೆಸ್ ಬಂದ್ರು ಯಾವುದೇ ಕೆಲಸ ಆಗ್ತಾನೆ ಇಲ್ಲ. ಈಗ ಕಿರಿಮಂಜೇಶ್ವರ ಮತ್ತು ಕೊಡೇರಿಯಲ್ಲಿ ನೀವು ಯಾವುದೋ ರಸ್ತೆ ಹೇಳಿದ್ದೀರಿ, ಅದನ್ನು ಶಾಸಕರು ಮಾಡಿದ್ದಾರೆ ಅಂತ ಹೇಳಿದ್ದೀರಿ. ಈ ಕೆಲವು ಸಾರಿ ಶಾಸಕರಿಗೆ ಸರ್ಕಾರದಿಂದ ಅನುದಾನಗಳು ಬರುತ್ತೆ, MP ಅವರಿಗೆ ಸರ್ಕಾರದ ಅನುದಾನಗಳು ಬರುತ್ತೆ. ಅವರ ಪರಿವ್ಯಾಪ್ತಿಯಲ್ಲಿ ಅದನ್ನು ಮಾಡ್ತಾನೆ ಹೋಗ್ತಾ ಇರ್ತಾರೆ. ರಸ್ತೆಯನ್ನು ನಾನು ರಾಜಕೀಯಗೊಳಿಸೋದು ಸರಿಯಲ್ಲ. ಅದಕ್ಕೋಸ್ಕರ ನಿಮ್ಮ ರಸ್ತೆ ಯಾವುದು ಏನು ಅಂತೇಳಿ ಮಾಡೋಣ. ಆದರೆ ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ಶಾಸಕನಾಗಿ 13 ವಿಧಾನಸಭಾ ಕ್ಷೇತ್ರ ನನಗಿರೋದ್ರಿಂದ ಪ್ರಾಶಸ್ತ್ಯದ ಆಧಾರದಲ್ಲಿ ನಾನು ಹಣವನ್ನು ಬಿಡುಗಡೆ ಮಾಡುವಂಥ ಅನಿವಾರ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಆದರೆ ನೀವು ಹೇಳಿದ ರಸ್ತೆ ಯಾವುದು ಅಂತ ನೋಡೋಣ, ಅದಕ್ಕೆ ನಮ್ಮ ಕೈಲಾದಂಥ ಸಹಾಯ ಮಾಡೋಣ. ಸರ್, ಕಳೆದ ಬಾರಿ ಆದಂತಹ ಚುನಾವಣೆಯ ಒಂದು ರಿಸಲ್ಟ್ ಏನಿದೆ, ಈ ಬಾರಿಯ ಚುನಾವಣೆಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀಳಬಹುದು? ಕಳೆದ ಬಾರಿ ನಾವು ಕಾಂಗ್ರೆಸ್ ಗೆದ್ದದ್ದಲ್ಲ, ನಾವು ಸೋತದ್ದು. ಕಳೆದ ಸರಿ ಏನಾಯ್ತು ಅಂದರೆ, ಸುಮ್ಮನೆ ಕೂತ್ಕೊಂಡಿರುವಂಥ ನಾವು KJP BJP ಅಂತ ಹೊಡ್ಕೊಂಡೆವು. ಒಂದು ಕಡೆಯಲ್ಲಿ ರಾಮುಲು ಅಂತೇಳಿ ಮತ್ತೊಂದು ಪಕ್ಷ ಮಾಡಿದರು. ಒಟ್ಟಾರೆ ಒಂದು ರಾಜಕೀಯ ಪಕ್ಷಕ್ಕೆ ಏನೆಲ್ಲ ಆಗಬಾರ್ದು ಅದೆಲ್ಲವೂ ನಮಗಾಗಿಬಿಡ್ತು. ಆ ತಪ್ಪು ನಮ್ಮ ಸರಿ ಮಾಡ್ಕೊಂಡೇವೆ, ನಾವು ಎಲ್ಲರೂ ಸರಿ ಮಾಡ್ಕೊಂಡೆವು. ಹೊರಗೆ ಹೋದಂಥ ಯಡಿಯೂರಪ್ಪನವರು ಮತ್ತೆ ಒಳಗೆ ಬಂದು ನಮ್ಮ ಲೀಡರ್ಶಿಪ್ಪನ್ನು ಅನುಭವಿಸಿದರು. ರಾಮುಲು ಮತ್ತು ಅವರ ತಂಡದವರೆಲ್ಲ ಬಂದು ನಮಗೆ ಅನಿವಾರ್ಯ BJP ಅದಕ್ಕೋಸ್ಕರ ಕಟ್ಟಿಬಡಿಸ್ತೇವೆ ಅಂತ ಹೇಳಿದರು. ದಕ್ಷಿಣ ಕನ್ನಡದಲ್ಲಿ ನಾವು 13ರಲ್ಲಿ 11 ಸ್ಥಾನದಲ್ಲಿ ಸೋತವರು ಮತ್ತೆ ಪುನಃ ಸೆಳೆದು ನಿಂತು ಈ ಗೆಲ್ಲಲಿಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ದೇವೆ. ಈ ಕಳೆದ ಚುನಾವಣೆಯಲ್ಲಿ ನಮಗೆ ಈ ರೀತಿಯ ಪಾರ್ಟಿಯ ಸಂಘಟನಾತ್ಮಕವಾದಂಥ ಹೋರಾಟ ಮತ್ತು ಶಕ್ತಿ ಇರಲಿಲ್ಲ. ಮೋದಿಯವರು ಈ ರೀತಿಯ ಪ್ರಬಲವಾದಂಥ ಅಲೆ ನಮ್ಮ ಹತ್ರ ಇರಲಿಲ್ಲ. ಇವತ್ತು ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಕೂತ್ಕೊಂಡಿದ್ದಾರೆ. ಮೋದಿಯವರ ಕೇಂದ್ರ ಸರ್ಕಾರದ ಸಾಧನೆ ನಮ್ಮ ಬೆನ್ನಿಗೆ ಮತ್ತು ನಮ್ಮ ಶಕ್ತಿಗಿದೆ. ಎಲ್ಲ ತಪ್ಪುಗಳನ್ನು ಒಟ್ಟಾಗಿ ನಿಂತು ಹೋರಾಟ ಮಾಡುವಂಥ ಕೆಚ್ಚು ಮತ್ತು ರೊಚ್ಚುಗಳು ನಮ್ಮಲ್ಲಿದೆ. ಸೈದ್ಧಾಂತಿಕವಾಗಿ ನಂಬುವಂಥ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಅಜಗಜಾಂತರ. ಕಳೆದ ಚುನಾವಣೆ ನಮಗೊಂದು ದುಃಸ್ವಪ್ನ ಅಂತ ನಾವು ಮರೆತು ಬಿಟ್ಟಿದ್ದೇವೆ. ಈ ಚುನಾವಣೆಯಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿತೇವೆ. ಇದಕ್ಕೆ ಯಾರಿಗೂ ಅನುಮಾನಗಳು ಬೇಡ.
ಎಸ್, ಯಡಿಯೂರಪ್ಪನವರು KGP ಮಾಡಿದ್ರು. ಸೊ ಬಿಜೆಪಿಯಲ್ಲಿ 2 ಬಣವಾಯಿತು. ಬಹುಶಃ ನಿಮ್ಮ ಒಂದು 5 ವರ್ಷದ ಆಡಳಿತದಲ್ಲಿ 3 ಮುಖ್ಯಮಂತ್ರಿಗಳನ್ನ ನೋಡ್ತು ಕರ್ನಾಟಕದ ಜನತೆ. ಎಲ್ಲೋ ಒಂದು ಕಡೆ ಜನತೆಗೆ ಆತಂಕ ಇರ್ಬೋದು, ಇನ್ನೊಮ್ಮೆ ಬಿಜೆಪಿಗೆ ಅಧಿಕಾರ ಕೊಟ್ರೆ ಇದೇ ರೀತಿಯಾದಂತಹ ಆಡಳಿತ ನಡೆಸಿ ಎಲ್ಲೋ ಒಂದು ಕಡೆ ಭಿನ್ನಮತಗಳು ಉಂಟಾಗಿ ಆಡಳಿತ ನೀಡುವಲ್ಲಿ ಬಿಜೆಪಿ ಎಲ್ಲಾದ್ರೂ ಸೋಲ್ಬಹುದಾ ಅನ್ನುವಂತಹ ಆತಂಕ ಬಹುಶಃ ಕರ್ನಾಟಕದ ಜನತೆಯಲ್ಲಿರಬಹುದು. ಕರ್ನಾಟಕದ ಜನತೆ 2 ದಿಕ್ಕಲ್ಲೂ ಯೋಚನೆ ಮಾಡಿದ್ದಾರೆ. ಒಂದು ವೇಳೆ ಹಿಂದಿನ BJPಯಲ್ಲಿರುವಂಥ ಮುಖಂಡರು ಇಂದಿನ BJP ಮುಖಂಡರಾದ್ದರಿಂದ ಹಿಂದಿನ ರೀತಿ ಏನಾದರೂ ಸಮಸ್ಯೆಗಳು ಬರ್ಬೋದೇ ಏನೋ ಅಂತೇಳಿ ಅವರಿಗೆ ಆತಂಕ ಇರ್ಬೋದು. ಆದರೆ ಆತಂಕ ಪೂರ್ಣ ನಿವಾರಣೆ ಆಗಿದೆ. ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಮೋದಿ ಅಂತ ಒಬ್ಬ ಪ್ರಧಾನಿ ದೇಶೀಯ ಚುಕ್ಕಾಣಿಯನ್ನು ಹಿಡಿತಾರೆ, ನಮ್ಮ ಪಕ್ಷಕ್ಕೆ ಲೀಡರ್ಶಿಪ್ ಕೊಡ್ತಾರೆ ಅಂತ ನಾನು ಊಹೆ ಮಾಡಿರಲಿಲ್ಲ. ನನ್ನ ಜೀವನದಲ್ಲಿ ನನ್ನ ಪಾರ್ಟಿಯಲ್ಲಿ ಅಮಿತ್ ಶಾ ಅಂತ ರಾಷ್ಟ್ರೀಯ ಅಧ್ಯಕ್ಷರೊಬ್ಬರು ಈ ರೀತಿಯ ತಳಮಟ್ಟದ ಸಂಘಟನೆಗಳನ್ನು ಮಾಡ್ತಾರೆ ಅಂತ ನಮ್ಗೆ ಅನಿಸಿರಲಿಲ್ಲ. 100ಕ್ಕೆ 100 ವ್ಯಕ್ತಿಗಿಂತಲೂ ಹೆಚ್ಚಾಗಿ ಇವತ್ತು ಪಾರ್ಟಿಗೆ ಪ್ರಾಶಸ್ತ್ಯ. ಪಾರ್ಟಿ 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 ಪಾರ್ಟಿಯನ್ನು ಬಿಟ್ಟು ಮಾತಿಲ್ಲ, ಪಾರ್ಟಿಯನ್ನು ಬಿಟ್ಟು ಚಟುವಟಿಕೆ ಇಲ್ಲ. ಕಳೆದ ಸಾರಿ ನಮ್ಮ ಸರ್ಕಾರ ಇರುವಾಗ ಈ ಮಟ್ಟದ ಲೀಡರ್ಶಿಪ್ಗಳು ಕೇಂದ್ರದಲ್ಲಿ ಇರಲಿಲ್ಲ. ಅರ್ಥ ಹಿಂದಿದ್ದದೆಲ್ಲ ತಪ್ಪು ಅಂತ ನಾನು ಹೇಳಿದ್ದಲ್ಲ, ಈ ರೀತಿ ಬಿಗುವಿನ ವಾತಾವರಣ ಇರಲಿಲ್ಲ. ಇವತ್ತು ಪಾರ್ಟಿಯ ಆಧಾರದ ಮೇಲೆ ನಡೆಯುತ್ತೆ, ವ್ಯಕ್ತಿಯ ಆಧಾರದ ಮೇಲೆ, ಅಭ್ಯರ್ಥಿಯ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ. ಪಾರ್ಟಿಯ ಸಂಘಟನಾತ್ಮಕವಾದಂಥ ಆಧಾರದ ಮೇಲೆ ಬೂತ್ ಮಟ್ಟದಲ್ಲಿರುವಂಥ ಕಾರ್ಯಕರ್ತರು ನಮ್ಮ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಜವಾಬ್ದಾರಿ. ಇವತ್ತು ನಿಮ್ಮ ಅಭ್ಯರ್ಥಿ ಯಾರು ಕೇಳಿದರೆ ನಮ್ಮ ಅಭ್ಯರ್ಥಿ BJP ಚಿಹ್ನೆ ಅನ್ನುವಂಥ ಮಟ್ಟಕ್ಕೆ ಇವತ್ತು ನಾವು ಬಂದುಬಿಟ್ಟಿದ್ದೇವೆ. ಹಾಗಾಗಿ ಹಿಂದಿನ ತಪ್ಪುಗಳು ಮುಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಒಟ್ಟಾಗಿದ್ದೇವೆ ಮತ್ತು ಸಂಘಟನಾತ್ಮಕವಾದ ಒಂದು ಹೋರಾಟ ಕೊಡ್ತೇವೆ, ಗೆಲ್ತೇವೆ. ಒಳ್ಳೆಯ ಸರ್ಕಾರವನ್ನು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ಸರ್ಕಾರ ಕೊಡ್ತೇವೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರಸಾದ್ ಪೂಜಾರಿ ಅಂತ. ಎಸ್ ಸರ್, ಹೇಳಿ. ನಮ್ಮ ಜೊತೆ ಹೇಳಿ ಕೋಟ ಪ್ರಸಾದ್. ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಶ್ರೀನಿವಾಸ ಪೂಜಾರಿ ಅವರಿಗೆ ನಮಸ್ಕಾರ. 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 ಹೇಳಿ ಪ್ರಸಾದ್. ಸರ್, ಮಂಗಳೂರಿಂದ ಮಾತಾಡ್ತೀನಿ. ಹೇಳಿ 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 ಸರ್, ಇದು ಮಾತಾಡಿದ್ರಲ್ಲಿ ಬೇಸರ ಮಾಡ್ಕೊಳ್ಬೇಡಿ ಸರ್. ಹೇಳಿ ಅಡ್ಡಿಲ್ಲ, ಹೇಳಿ. ಮಾತಾಡ್ಲಿಕ್ಕೆ ನಿಂತಾರೆ ನಾವಿಬ್ಬರು. ಸರ್, ಹೇಳಿ. ಕನ್ನಡಕದ ಒಂದು ಒಂದು ವಿಚಾರವನ್ನ ನೋಡಿದ್ರೆ ನನಗೇನೋ ಬೇಸರ ಅನಿಸುದಂದ್ರೆ, ಈ ಬಡ ಮಕ್ಕಳಿಗೆ ಊಟ ಕೊಡ್ತಾ ಇಲ್ಲ ಅಂತ ಒಂದು ಬೇಸರ ಸರ್. ಅದನ್ನು ನೋಡಿದ್ರೆ ನಾನ್ ಹೇಳುದಂದ್ರೆ ಸರ್ಕಾರದಲ್ಲಿ ಅಷ್ಟೊಂದು ವಿಶೇಷವಾದ ಒಂದು ಅದರಲ್ಲಿ ಇದಿದೆ, ಏನು ಬಡ ಮಕ್ಕಳಿಗೆ ಕೊಡುವಂತ ಒಂದು ಅನ್ನದಾಸೋಹ ಏನೋ ಇದೆ ಅಂತ ಕಾರ್ಯಕ್ರಮಕ್ಕೆ ನೀವು ಯಾಕೆ ಇದು ಮಾಡಬಾರ್ದು ಅಂತ. ಇನ್ನು 4 ಲಕ್ಷ ಬರ್ಬೇಕು, 5 ಲಕ್ಷ ಬರ್ತಾ ಇತ್ತು, ಅದು ಎಲ್ಲ ಹೇಳುವಂತ ಮಾತು ಅಲ್ಲ ಅಂತ ನನಗೆ ಅನಿಸುತ್ತೆ ಸರ್. ನಮ್ಮಲ್ಲಿ ನಾನು ಕೂಡ ಏನು ಅನ್ನೋದಂದ್ರೆ ಮೋದಿಯವರ ನಾನು ಅಪ್ಪಟ ಅಭಿಮಾನಿ. ನಾವು ಬಿಜೆಪಿ ನಮ್ಮ ಜನಗಳೇ ನಾವು ಸ್ವಲ್ಪ ಏನೋ ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಸರ್. ಯಾಕೆ? ಎಲ್ರಿಗೂ ಹಾಗೆ ಇಲ್ಲ. ಈಗ ಪ್ರಸಾದ್ರೆ ತಾವು ಹೇಳಿದ್ದು ಕಲ್ಲಡ್ಕ ಶ್ರೀರಾಮ ಶಾಲೆಯಲ್ಲಿ 2,500 ಮಕ್ಕಳಿಗೆ ಅನ್ನಕ್ಕೆ ತೊಂದರೆ ಆಗಿದೆ ಅಂತೇಳಿ. ನಮ್ಮ ಸರ್ಕಾರ ಇರುವಾಗ ಧಾರ್ಮಿಕ ದತ್ತಿ ಇಲಾಖೆಯ ಮೂಲಕ ಆ ಶಾಲೆಗೆ ಬೇಕಾದಂಥ ಅನ್ನಗಳನ್ನು ಮಂಜೂರಾತಿಯನ್ನು ನಾವು ಮಾಡಿದೆವು, ಊಟೋಪಚಾರ ಮಂಜೂರಾತಿಯನ್ನು ಮಾಡಿದೆವು. ಇವತ್ತಿನ ಸರ್ಕಾರ ಅದರಲ್ಲೂ ಕೂಡ ಮಂಗಳೂರು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ತಮ್ಮ ಪತ್ರದ ಮೂಲಕ ಇದನ್ನು ನಿಲುಗಡೆ ಮಾಡಬೇಕು ಅನ್ನೋಂಥ ಸೂಚನೆ ಹಿನ್ನೆಲೆಯಲ್ಲಿ ಧಾರ್ಮಿಕ ದತ್ತಿ ಮಂತ್ರಿಗಳು ಅದಕ್ಕೆ ಅಡೆತಡೆಯನ್ನು ಕೊಟ್ಟರು. ಈಗ ಆ ಮಕ್ಕಳಿಗೆ ಊಟ ಯಾರು ಬಡಿಸಬೇಕು ಅನ್ನುವಂಥ ಪ್ರಶ್ನೆಗಳು ಬಂದಾಗ ನಾವು ರಾಜಕೀಯ ಪಕ್ಷವಾಗಿ ಒಂದಿಷ್ಟು ಹೋರಾಟಗಳನ್ನು ಮಾಡಿದೆವು, ಒಂದಿಷ್ಟು ಸಂಗ್ರಹಗಳನ್ನು ಮಾಡಿದೆವು. ಆ ಮಕ್ಕಳ ಊಟಕ್ಕೆ ತೊಂದರೆ ಆಗದಿರುವಂತೆ ಅಲ್ಲಿ ಶ್ರೀರಾಮ್ ಶಾಲೆ ಮುಖ್ಯಸ್ಥರ ಮೂಲಕ ನೋಡಿಕೊಳ್ಳಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದೆವು. ಶಾಸಕನಾಗಿ ನಾನು 1 ತಿಂಗಳ ಸಂಬಳವನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಹೀಗೆ ಆ ಶಾಲೆಯ ಮಕ್ಕಳ ಬೇಡಿಕೆಗಳನ್ನು ನಾವು ಪೂರೈಸ್ತಾನೆ ನುಗ್ತಾ ಇದ್ದೇವೆ. ಜೊತೆಗೆ ಶ್ರೀರಾಮ ಶಾಲೆಯಲ್ಲಿರುವಂಥ ಶಬರಿಯ ಮೊಮ್ಮಕ್ಕಳಿಗೆ 2,500 ಜನ ಮೊಮ್ಮಕ್ಕಳಿಗೆ ಅನ್ನದಗಳನ್ನು ನಿಲ್ಲಿಸಿದ್ದೀರ ಕಾರಣಕ್ಕೋಸ್ಕರ ನಾನೇ ಹೋಗಿ ಪ್ರತಿಭಟನೆ ಮುಂಚೂಣಿಯಲ್ಲಿ ಇಳಿದೆ. ಕೊನೆಗೆ ಅಲ್ಲಿರುವಂಥ ಸಭಾನಾಯಕರು ಅವರು ಏನು ಹೇಳಿದರು ಅಂತ ಹೇಳಿದರೆ, ಮೊನ್ನೆ ಪ್ರಶ್ನೋತ್ತರ ಸಮಯದಲ್ಲಿ ನೀವು ಬಾವಿಗಿಳಿಬಾರ್ದು, ನೀವು ಪ್ರತಿಭಟನೆ ಮಾಡಬಾರ್ದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಲಕ ನಿಮ್ಮ ಜೊತೆಯಲ್ಲಿ ಸಭೆ ಕರೆದು ನಿಮಗೆ ನ್ಯಾಯ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ವಿಧಾನ ಪರಿಷತ್ನಲ್ಲಿ ಹೇಳಿದರು. ಗ್ರಾಚಾರಕ್ಕೆ 28ನೇ ತಾರೀಕಿನೊಳಗೆ ಸಭೆ ಕರೀತಾರೆ ಅಂತ ಹೇಳಿದ್ದಾರೆ. 22ಕ್ಕೆ ವಿಧಾನ ಪರಿಷತ್ ಮುಂದೋಯ್ತು. ಈ ದೃಷ್ಟಿಯಿಂದಾಗಿ ಆ ಸಮಸ್ಯೆಗಳನ್ನು ಸರ್ಕಾರ ಸರಿ ಮಾಡುವಂಥ ಮಾನಸಿಕತೆಯಲ್ಲಿ ಇಲ್ಲ. ಆದರೂ ಕೂಡ ವಿಶ್ವಾಸದಿಂದ ಹೇಳಬಲ್ಲೆ, ಈ ಮಕ್ಕಳ ಏನು ಅನ್ನವನ್ನು ಇವತ್ತು ಸರ್ಕಾರ ಕಸಿದಿದೆ, ನಮಗೆ ವಿಶ್ವಾಸ ಇದೆ, ನಮ್ಮ ಸರ್ಕಾರ ಬರುತ್ತೆ, ಅದಕ್ಕೆ ಪುನಃ ಮತ್ತೊಮ್ಮೆ ಅನ್ನ ಕೊಡುವಂಥ ಯೋಜನೆಯನ್ನು ನಾವು ರೂಪಿಸ್ತೇವೆ. ಕರಾವಳಿಯಲ್ಲಿ ಮೋದಿ ಅಲೆ ಅಥವಾ ಅಮಿತ್ ಶಾ ಅಲೆ ಇರ್ಬೋದು, ಮೋದಿ ಹವಾ ಇರ್ಬೋದು, ಯಾವ ರೀತಿ ಮುಂದಿನ ಚುನಾವಣೆಗೆ ಒಂದು ರೀತಿಯಾದಂತಹ ಎಫೆಕ್ಟ್ ಬೀಳ್ಬೋದು? ಇಲ್ಲ, ಇದು ಮೋದಿ ಹವಾ ಇರುವುದು, ಅಮಿತ್ ಶಾ ಇರುವುದು, BJP ಹವಾ ಇರುವುದು ವ್ಯಾಪಕವಾಗಿ ಎಲ್ಲ ಮಾಧ್ಯಮಗಳು ಕಂಡುಕೊಂಡಿವೆ, ಅದರಲ್ಲಿ ಏನು ಗೊಂದಲ ಇಲ್ಲ. ನಾವು ನಮ್ಮ ಚುನಾವಣೆಯನ್ನು ಯಾವುದೇ ರೀತಿ ಎದುರಿಸ್ತೇವೆ ಅಂತ ಹೇಳಿದರೆ, ಈ ಮತಗಟ್ಟೆ ಮಟ್ಟದಲ್ಲಿ ನಾವು ಇವತ್ತು ಚುನಾವಣೆ ತಂಡಗಳನ್ನು ಮಾಡಿದ್ದೇವೆ, ಅದಕ್ಕೆ ಬೇಕಾದಂಥ ತರಬೇತಿ ಕೊಟ್ಟಿದ್ದೇವೆ,
ಅದಕ್ಕೆ ಬೇಕಾದಂಥ ಎಲ್ಲ ಅಂಕಿಅಂಶಗಳನ್ನು ಸರಿ ಮಾಡಿದ್ದೇವೆ. ಒಂದು ಮತಗಟ್ಟೆಯಲ್ಲಿರುವಂಥ 1,000 ಮತಗಳಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಮತಗಳನ್ನು ಗಳಿಸಬೇಕು, ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯಕರ್ತರ ಜೊತೆಲಿ ಕೂತು ಮಾತಾಡಿದ್ದೇವೆ. ವ್ಯಾಪಕವಾದಂಥ ಸಂಘಟನೆಗಳು ನಮ್ಮಲ್ಲಿವೆ. ಸಂಘಟನೆ ಆಧಾರದಲ್ಲಿ ಈ ಸಾರಿ ನಾವು ಚುನಾವಣೆಯಲ್ಲಿ ಖಂಡಿತ ಗೆಲ್ತೇವೆ. ಸಂಘಟನೆ ಆಧಾರದಲ್ಲಿ. ಸರ್ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಾವು ದಿನೇಶ್ ಅಂತ ಕೆಮ್ಮಣ್ಣಿಂದ. ಎಸ್ ದಿನೇಶ್ ಅವರೇ, ನಮ್ಮ ಜೊತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ದಿನೇಶ್ ಅವರೇ. ಮಾಡಿದ್ದೇನೆ. ಎಸ್ ಹೇಳಿ ದಿನೇಶ್ ಅವರೇ. ನೆಕ್ಸ್ಟ್ MLA ಸೀಟ್ ಶ್ರೀನಿವಾಸ್ ಪೂಜಾರಿ ಅವರು ಅಂತ ಸುದ್ದಿ ಉಂಟು, ಹೌದಾ ಅಂತ ಕೇಳಲಿಕ್ಕೆ ನಾನು ಫೋನ್ ಮಾಡಿದ್ದೆ. ಎಸ್ ಧನ್ಯವಾದಗಳು ದಿನೇಶ್ ಅವರೇ. ಈಗ ನನಗಿನ್ನು 4 ವರ್ಷಗಳ ಕಾಲ ಮೇಲ್ಮನೆ ಶಾಸಕನಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಪಾರ್ಟಿ ಕೊಟ್ಟಿದೆ. ಅಲ್ಲೋ ಎಲ್ಲೋ ಕಾರ್ಯಕರ್ತರ ಮೂಲಕ, ಜನಾಭಿಪ್ರಾಯಗಳ ಮೂಲಕ ನನ್ನ ಹೆಸರುಗಳು ಬಂದಿರಬಹುದು. ಆದರೆ ಪಾರ್ಟಿಗೆ ಅತ್ಯಂತ ವಿನಯದಿಂದ ನಾನು ಹೇಳಿದ್ದೇನೆ, ನಾನು ಮೇಲ್ಮನೆ ಶಾಸಕನಾಗಿ ಮುಂದುವರಿತಾ ಇದ್ದೇನೆ. ಅಸೆಂಬ್ಲಿಗೆ ಈಗಿರುವ ಸ್ಥಿತಿಯಲ್ಲಿ ನೀವು ಯಾವ ಅಭ್ಯರ್ಥಿಗಳ ನಿರ್ಧಾರ ಮಾಡ್ತೀರೋ ಆ ಅಭ್ಯರ್ಥಿಗಳ ಪರವಾಗಿ ಶಾಸಕನಾಗಿ ಕೆಲಸಗಳನ್ನು ಮಾಡ್ತೇನೆ ಅನ್ನುವಂಥ ಮಾತು ಹೇಳಿದೆ. ನನ್ನ ಮಟ್ಟಿಗೆ ಈ ಚರ್ಚೆ ಮುಗಿದಿದೆ. ಒಂದೊಮ್ಮೆ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಎಂಡೋಸಲ್ಫನ್ ರೋಗಿಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಬಹುದು? ಈ ಅಂಗವಿಕಲರ ವಿಚಾರಗಳ ಚರ್ಚೆ ಬಂದಾಗ ನಾನು ರಮೇಶ್ ಕುಮಾರ್ ಅವರಿಗೆ ಹೇಳಿದೆ, ಆ ಬೆಳತಂಗಡಿಯಲ್ಲಿ ಹೆಚ್ಚು ಕಡಿಮೆ 3,000 ಜನ ಅಂಗವಿಕಲರು. ಎಂಥ ಅಂಗವಿಕಲರಿಂದ ಕೈಕಾಲು ಕಣ್ಣು ಮಾತ್ರ ಅಲ್ಲ, ಹೊಟ್ಟೆಯಲ್ಲಿ ಹುಟ್ಟಬಹುದಂಥ ಭ್ರೂಣಕ್ಕೆ ಅಂಗವಿಕಲ. ಅನೇಕ ಮಹಿಳೆಯರಿಗೆ ಗರ್ಭಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಊಹಿಸಲಿಕ್ಕೆ ಸಾಧ್ಯ ಆಗದಿರುವಂಥ ಎಂಡೋಸಲ್ಫನ್ ಸಮಸ್ಯೆಗಳಿದೆ. ಇದನ್ನು ನೀವು ಖುದ್ದು ನೋಡಬೇಕು ಅಂತ ಹೇಳಿದಾಗ ಆರೋಗ್ಯ ಮಂತ್ರಿ ರಮೇಶ್ ಕುಮಾರ್ ಅವರು ಒಪ್ಕೊಂಡ್ರು. ಆದರೆ ಅಲ್ಲಿರುವಂಥ ರಾಜಕೀಯ ಕಾರಣಗಳಿಗೋಸ್ಕರ ಅವ್ರು ಬಂದಿರಲಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ನನ್ನ ಹತ್ರ ಬರ್ತೇನೆ ಅಂದ ಕಡೆ ಎಲ್ಲ ಕಡೆ ಬಂದಿದ್ದಾರೆ ಅವರು, ಆ ಕಡೆ ಬಂದಿಲ್ಲ. ಅವರಿಗೆ ಕೊಡಬೇಕಾದಂಥ ಮಾಸಿಕ ವೇತನಗಳು, ಅವರಿಗೆ ಕೊಡಬೇಕಾದಂಥ ಶಿಬಿರಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳು ವ್ಯಾಪಕವಾದಂಥ ಅನ್ಯಾಯ ಆಗಿದೆ ಮತ್ತು ಆಕ್ರಂದನವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಪರಿಸ್ಥಿತಿಗಳಿದೆ. 3 ಬಾರಿ ಸದನದಲ್ಲಿ ಶೂನ್ಯ ವೇಳೆ ಬಗ್ಗೆ ಚರ್ಚೆ ಮಾಡಿದೆ. ಅದಕ್ಕೆ ಬೇಕಾದಂಥ ಗಮನ ಸೆಳೆಯಲಿಕ್ಕೆ ಪ್ರಯತ್ನಗಳನ್ನು ಮಾಡಿದೆವು. ಸರ್ಕಾರ ಕೊಡ್ತೇನೆ ಕೊಡುವಂಥ ರಮೇಶ್ ಕುಮಾರ್ ಮನಸ್ಸುಂಟು, ಅನುಷ್ಠಾನಗಳಾಗ್ತಾಯಿಲ್ಲ. ಈ ಸರ್ಕಾರದ ಅನುಷ್ಠಾನದಲ್ಲಾಗಿರುವಂಥ ಲೋಪಗಳನ್ನು ಸರಿಪಡಿಸಲಿಕ್ಕೆ ನಾವು ಇಲ್ಲಿವರೆಗೂ ಪ್ರಯತ್ನ ಮಾಡಿದ್ದೇವೆ. ಮುಂದೆ ನಮ್ಮ ಸರ್ಕಾರಕ್ಕೆ ಬಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾನೇ ಖುದ್ದು ನಿಂತು ಮಾಡಬೇಕು ಅನಿಸುತ್ತೆ ನನಗೆ. ಆರೋಗ್ಯ ಇಲಾಖೆ ಜವಾಬ್ದಾರಿ ಅಲ್ಲ, ಶಾಸಕನಾಗಿ ನನಗೆ ಜವಾಬ್ದಾರಿ ಇದೆ. ನಾನೇ ಖುದ್ದು ನಿಂತು ಆ ಕೇರಳ ಮಾದರಿಯಲ್ಲಿ ಯಾವ ರೀತಿ ಇವರು ಮಾಡಿದ್ದಾರೆ ಆ ಮಾದರಿಯಲ್ಲಿ ಅವರಿಗಿರುವಂಥ ನೋವುಗಳನ್ನು ನಿವಾರಿಸಬೇಕು ಅನ್ನುವಂಥ ಆಶೆ ಇದೆ. ಪ್ರಯತ್ನ ಖಂಡಿತ ಮಾಡ್ತೇವೆ. ಸರ್, ಈಗ ಮೀನುಗಾರರ ಒಂದು ಸಮಸ್ಯೆ ಅನ್ನುವಂಥದ್ದು ಬಹಳಷ್ಟು ಉಲ್ಬಣಗೊಂಡಿದೆ. ಸೊ ತಾವು ಈ ಮೀನುಗಾರರಿಗೆ ಯಾವ ರೀತಿಯಾದಂತಹ ಒಂದು ಪರಿಹಾರ ಅಥವಾ ಯಾವ ರೀತಿಯಾದಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ಬೇಕು ಅಂತ ಅನಿಸ್ಕೊಂಡಿದ್ದೀರಾ? ಕರ್ನಾಟಕದಲ್ಲಿ ಉಳ್ಳಾಲದಿಂದ ಪ್ರಾರಂಭವಾಗಿ ಕಾರವಾರದವರೆಗೆ 300 ಕಿಲೋಮೀಟ್ರ್ ಕಡಲಂಚಿದೆ. ಈ ಕಡಲಂಚಲ್ಲಿರುವಂಥ ಮೀನುಗಾರರ ಮನೆಗಳೂ ಇಲ್ಲದೇ ಇರುವಂಥ ಸ್ಥಿತಿಗಳು ಬಂದುಬಿಟ್ಟಿದೆ. ಒಂದು ಕಡೆಯಲ್ಲಿ ಅವರ ನಾಡದೋಣಿಯ ಮೀನುಗಾರರು 5,000 ಜನ ಬಂದು ಇಲ್ಲಿ ಧರಣಿಯನ್ನು ಮಾಡಿದರು. ನಿನ್ನೆ 5,000 ಜನ ಮೀನುಗಾರರು ಬಂದು ಧರಣಿಯನ್ನು ಮಾಡಿದರು. ನನಗೆ ಗೊತ್ತಿಲ್ಲ, ಮೀನುಗಾರಿಕೆ ಮಂತ್ರಿಗಳು ಖುದ್ದು ಬಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಏನೋ ನನಗೆ ಗೊತ್ತಿಲ್ಲ, ಅಂತೂ ಬಂದಿರಲಿಲ್ಲ. ಅದು ಕಾರಣಗಳನ್ನು ಹುಡುಕ್ತಾ ಇಲ್ಲ ನಾನು. ಆದರೆ 3 ತಿಂಗಳಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಕೂಡ, ಫೆಬ್ರವರಿ ಎಂಡ್ವರೆಗೂ ಕೂಡ ಅವರಿಗೆ ಡೀಸೆಲ್ ಬಿಡುಗಡೆ ಆಗಿಲ್ಲ, ಡೀಸೆಲ್ ಸಬ್ಸಿಡಿ ಬಿಡುಗಡೆ ಇಲ್ಲ, ಹಣ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಇರುವಾಗ 70,000 ಕಿಲೋಲೀಟ್ರ್ ಅಂತ 1,00,000 ಕಿಲೋಲೀಟ್ರ್ವರೆಗೆ ಅವರಿಗೆ ಸಬ್ಸಿಡಿ ಕೊಡುವಂಥ ಕೆಲಸಗಳನ್ನು ಮಾಡ್ತು. ಕೇಂದ್ರದಿಂದ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರು, ಅದನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಈ ಸರ್ಕಾರವೇ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಅಲ್ಲೇನೋ ಲೋಪದೋಷಗಳಿದ್ದರೆ ಕೇಂದ್ರವನ್ನು ಸರಿಪಡಿಸ್ಬೋದು. ಒಂದು ವೇಳೆ ಕೇಂದ್ರದ ಹಣ ಬಿಡುಗಡೆ ಆಗಿದ್ದರೆ ಮರುಹೊಂದಾಣಿಕೆಯಲ್ಲಿ ರಾಜ್ಯ ಕೊಡುತ್ತೆ ಮತ್ತು ಅವ್ರು ಬಂದಾಗ ತುಂಬಿಸ್ಕೊಡ್ತೇವೆ. ಅದನ್ನು ಬಿಟ್ಟು ಮೀನುಗಾರರಿಗೆ ದೋಣಿಗೆ ಡೀಸೆಲ್ ಅಂದರೆ ಸೀಮೆಣ್ಣೆ, ಡೀಸೆಲ್ ಅಲ್ಲ ಸೀಮೆಣ್ಣೆ ಕೊಡದಿರುವಂಥ ಪರಿಸ್ಥಿತಿಯಲ್ಲಿ ಆಡಳಿತ ನಿಷ್ಕ್ರಿಯ ಆದರೆ ಯಾವ ಮೀನುಗಾರ ಸಹಿಸಿಯರು? ಈಗ ನಮ್ಗೆ ಗೊತ್ತಿರುವಂಥದ್ದು, ಈ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ವೃತ್ತಿ ಯಾವುದು ಕೇಳಿದರೆ ಮೀನುಗಾರಿಕೆ. ಸಮುದ್ರದ ಒಳಗೆ ಹೋದವ ಹೊರಗೆ ಬರುವವರೆಗೆ ಅವನ ತಾಯಿ ಮತ್ತು ಅವನ ಹೆಂಡತಿ ಆತಂಕ ಪಡ್ತಾ ಇದ್ದಾರಂತೆ. ಅಷ್ಟೊಂದು ಮತ್ತು ಮೀನುಗಾರರಲ್ಲಿರುವಂಥ ಅವರು ದುಡಿತವನ್ನು ಅವರು ತಿನ್ನೋರು, ಬೇರೆ ಅಲ್ಲಿ ಬೇಡಿಕೆ ಕೂಡ ಇಲ್ಲ ಅವರಿಗೆ. ನಮಗೇನಾದ್ರು ಅದು ಮಾಡಿ ಅಂತ ಬೇಡಿಕೆ ಕೂಡ ಇಲ್ಲ. ಅವರಿಗಿರುವಂಥ ಸೀಮೆಣ್ಣೆ ಕೊಡಿ. ಆ ಓಪನ್ ಮಾರ್ಕೆಟಲ್ಲೂ ಸೀಮೆಣ್ಣೆ ಸಿಗ್ತಾಯಿಲ್ಲ. ಸರ್ಕಾರ ಇಷ್ಟೊಂದು ರೀತಿಯ ಬೇಜವಾಬ್ದಾರಿಗೆ ಯಾಕೆ ತಿಳ್ಕೊಡ್ತದೆ ನನಗೆ ಗೊತ್ತಿಲ್ಲ. UT ಖಾದರ್ ಅವರು ಅವರದ್ದೇ ಆದಂಥ ಮಾಹಿತಿಗಳನ್ನು ಕೊಡ್ತಾರೆ ಹೊರತು ಸಮಸ್ಯೆಗಳು ಪರಿಹಾರ ಇಲ್ಲ. ಮೀನುಗಾರಿಕೆ ಮಂತ್ರಿಗಳು ಏನು ಮಾಡಿದ್ದಾರೆ ಅಂತ ನನಗಿನ್ನೂ ಗೊತ್ತಿಲ್ಲ, ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋಗಿಲ್ಲ. ಒಟ್ಟಾರೆ ಮೇಲೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 5,000 ಜನ ನಾಡದೋಣಿ ಮೀನುಗಾರರು ಬಂದು ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಧರಣಿ ಮಾಡುವವರೆಗೂ ಕೂಡ ಸರ್ಕಾರ ಸುಮ್ಮನೆ ಇರ್ತದೆ ಅಂದರೆ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ರಾಜಕಾರಣ ಮಾಡಬೇಕು ಅಂತ ಅನಿಸ್ದೇ ಇದ್ದರೂ ಕೂಡ ಆ ಬಡವರ ಸಂಕಟದಲ್ಲಿದ್ದವ್ರ ಪರವಾಗಿ ನಾವು ವಿರೋಧ ಪಕ್ಷವರು ಧ್ವನಿ ಎತ್ತಬೇಕಲ್ಲ. ಸರ್ಕಾರಕ್ಕೆ ಇವತ್ತು ನಾನು ಹೇಳಿದ್ದೆ, ಯಾವುದೇ ಕಾರಣಕ್ಕೆ ಇನ್ನೊಂದು ಈ ವಾರದಲ್ಲಿ ನೀವು ಮೀನುಗಾರರ 28 ಅಂತೇಳಿ
ನಾಳೆ 28 ಅಲ್ಲ 28 ಅಂತ ಅವ್ರು ಹೇಳಿದ್ದಾರೆ. ಒಂದು ದಿವಸ ಹೆಚ್ಚು ಕಡಿಮೆ ಆದರೂ ಅಡ್ಡಿಲ್ಲ. ನೀವು ಅದನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡದೇ ಇದ್ದರೆ ನಾವು ಬೀದಿಗಳು ಬಿಡ್ತೇವೆ ಅವ್ರ ಜೊತೆಯಲ್ಲಿ ಅನ್ನುವಂಥ ಮಾತುಗಳನ್ನ ಹೇಳಿದೆ. ಎಲ್ಲಿಯವರೆಗೆ ಬೇಜವಾಬ್ದಾರಿ ಅಂತ ಹೇಳಿದರೆ ಅವರಿಗೆ ಬೇಕಾದಂಥ ಜಟ್ಟಿಗಳು, ಅವರಿಗೆ ಬೇಕಾದಂಥ ತಡೆಗೋಡೆಗಳು, ಅವರಿಗೆ ಬೇಕಾದಂಥ ಬ್ರೇಕ್ ವಾಟರ್ಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಸಮುದ್ರದ ತೆರೆ ಬಂದು ಆ ಮರವಂತೆಯಲ್ಲಿರುವಂಥ ನೂರಾರು ಮೀನುಗಾರರ ಮನೆ ಕೊಚ್ಚಿ ಹೋಗುವಂಥ ಅಪಾಯದಲ್ಲಿದೆ. ಹಣ ಬಿಡುಗಡೆ ಮಾಡ್ತೇನೆ ಅಂತ ಸರ್ಕಾರ ಇಲ್ಲಿವರೆಗೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ, ಕಾಮಗಾರಿ ಆಗಿಲ್ಲ. ಇಂಥ ಒಂದು ಅತಂತ್ರ ಸ್ಥಿತಿಯಲ್ಲಿ ಮತ್ತು ಆತಂಕ ಸ್ಥಿತಿಯಲ್ಲಿ ಮೀನುಗಾರರು ಇರುವಾಗ ಸರ್ಕಾರ ತಕ್ಷಣ ಧಾವಿಸಿ ಬರಬೇಕು ಅನ್ನೋದು ಆಗ್ರಹ ನನ್ನ. ಸರ್ಕಾರ ತಕ್ಷಣ ಆಗ್ರಹಿಸಿ ಬರಬೇಕು. ನಮ್ಮ ಕೈಯಿಂದ ಏನು ಮಾಡಬೇಕು ಅದನ್ನು ಮಾಡೋಣ. ಒಟ್ಟಾರೆ ಅದನ್ನು ಮಾಡದೇ ಇದ್ದರೆ ವಿರೋಧ ಪಕ್ಷವಾಗಿ ಭಾಳ ದಿವಸಗಳ ಕಾಲ ಕಣ್ಮುಚ್ಚಿ ಕುಳಿತುಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಮೀನುಗಾರರ ಪರವಾಗಿ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೇವೆ. ಬೀದಿಗಳವರ ಜೊತೆಲಿ ನಾವು ಕೂಡ ಬೀದಿಗಿಡುತ್ತೇವೆ. ಸರ್ಕಾರ ಏನು ಮಾಡುತ್ತೋ ಅದನ್ನು ಮಾಡಲಿ. ವೇಪಿ ಲಾಂಚ್ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಎಪಿ ಲಾಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಯಾವ ರೀತಿಯಲ್ಲಿ ಬದಲಾವಣೆ ಅನ್ನುವಂಥದ್ದು ಮಾಡಬಹುದು? ನಮ್ಮದೇ ಆದಂಥ ಪ್ರಣಾಳಿಕೆ ಇರುತ್ತೆ. ಈ ಹಿಂದೆ 5 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದವರು. ನಾನು ನಿಮಗೆ ಮೊದಲೇ ಸಹಜವಾಗಿ ಒಪ್ಪಿಕೊಂಡಂತೆ ನಮ್ಮ ಸರ್ಕಾರದಲ್ಲಿ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನು ಕಂಡೆವು. ನಮ್ಮದೇ ಆದಂಥ ಒಡಕಿನಿಂದ ಅನೇಕ ಅನಾಹುತಗಳನ್ನು ನಾವು ಅನುಭವಿಸಿದ್ದೆವು. ಆ ಅನುಭವದಿಂದ ನಾವು ಅನೇಕ ಪಾಠಗಳನ್ನು ಕಲಿತೆವು. ಈಗ ನಮಗಿರುವಂಥ ಕೇಂದ್ರ ಸರ್ಕಾರದ ಸ್ವಚ್ಛವಾದಂಥ ಆಡಳಿತದ ಶೈಲಿ ಮತ್ತು ಅಮಿತ್ ಶಾ ಅವರ ಮಾರ್ಗದರ್ಶನ ಜೊತೆಗೆ ಯಡಿಯೂರಪ್ಪನವರ ರಾಜಕಾರಣದ ಅನುಭವ, ಬಡವರ ಪರವಾಗಿ ಅವರಿಗಿರುವಂಥ ಕಾಳಜಿ, ಈ ನೀರಾವರಿಗಳಿರುವಂಥ ಸಮಸ್ಯೆಗಳಿದೆಯಲ್ಲ, ಇವತ್ತು 1 ಲಕ್ಷ ಕೋಟಿ ಬೇಕು ಅಂತೇಳಿ ಏನು ಚರ್ಚೆ ಇದೆ. ಆ 1 ಲಕ್ಷ ಕೋಟಿ ಹಣವನ್ನು ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿರುವಂಥ ಎಲ್ಲ ನೀರಾವರಿಯನ್ನು ನಾವು ಸಂಪೂರ್ಣ ಮಾಡ್ತೇವೆ ಅನ್ನುವಂಥ ಯಡಿಯೂರಪ್ಪನ ಧ್ವನಿ ಹಿಂದೆ ಕೇಂದ್ರ ಸರ್ಕಾರ ನಮ್ಮ ಜೊತೆ ನಿಲ್ಲುತ್ತೆ ಅನ್ನುವಂಥ ವಿಶ್ವಾಸಗಳು ನಮಗಿದೆ. ಅದೇ ರೀತಿ ಬಡವರಿಗೆ ಇವತ್ತು ತುಂಡು ಭೂಮಿಯನ್ನು ಯಾರು ಕೊಟ್ಟಿದ್ದಾರೆ? ಇವತ್ತು ಈ 94C 94CC ಅಂತೇಳಿ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರಲ್ಲ, ಆ ಕಾಯ್ದೆಯನ್ನು ತಂದಿರೋದೇ ನಮ್ಮ ಸರ್ಕಾರ. ಈ 94C ಅಂತೇಳಿ ಎಷ್ಟೋ ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿದ್ದು ಹಕ್ಕುಪತ್ರಗಳಿಲ್ಲದೆ, ರೇಷನ್ ಕಾರ್ಡ್ ಇಲ್ಲದೆ, ಕುಡಿಲಿಕ್ಕೆ ನೀರಿಲ್ಲದೆ, ಮನೆ ಕಟ್ಟಲಿಕ್ಕೆ ಅವಕಾಶಗಳಿಲ್ಲದೆ ಇರುವಂಥ ಸರ್ಕಾರದಲ್ಲಿ ವಾಸ್ತವ್ಯ ಮಾಡುವಂಥ 8.5 ಲಕ್ಷ ಜನ ಇದ್ದಾರಲ್ಲ ಇವತ್ತು ಹಕ್ಕುಪತ್ರಗಳಿಗೋಸ್ಕರ ಕಾಯ್ತಾ ಇರೋರು ಈ ರಾಜ್ಯದಲ್ಲಿ. ಅವರಿಗೆ ಹಕ್ಕುಪತ್ರಗಳನ್ನು ತರಬೇಕು ಅಂತೇಳಿ 94C ಕಾಯ್ದೆ ತಂದವರೇ ನಾವು. ಆನಂತರ ನಮ್ಮ ಸರ್ಕಾರ ಹೋಯಿತು, ಈಗ ಇರುವವರು ಏನೋ ಗೊಂದಲ ಮಾಡಿದ್ದಾರೆ, ಆ ಪ್ರಶ್ನೆಗಳು ಬೇರೆ. ಇಂಥ ಅನೇಕ ಜನರ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವಂಥ ಕಾನೂನು ಸುವ್ಯವಸ್ಥೆಯ ಮೂಲಕ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥದ್ದು, ಶಾಸನದ ಅಡಿಯಲ್ಲಿ ನಡೆಯುವಂಥದ್ದು, ವ್ಯಕ್ತಿಗಳ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ನಡೆಯುವಂಥದ್ದೆಲ್ಲ. ಒಬ್ಬ ವ್ಯಕ್ತಿ ಬಂದು ನಿಂತುಕೊಂಡು ನನ್ನ ಸರ್ಕಾರದಲ್ಲಿ ಯಾರೇ ತಪ್ಪು ಮಾಡಲಿ, ಅವರು ಹಿಂದೂಗಳ, ಮುಸ್ಲಿಮ್ಸ, ಕ್ರೈಸ್ತ, ಜೈನರ, ಪಾರ್ಸಿಯ ಧರ್ಮದ ಆಧಾರದಲ್ಲಿ ನಾನು ಯೋಚನೆ ಮಾಡೋದಿಲ್ಲ, ಈ ರಾಷ್ಟ್ರಕ್ಕೆ ಪ್ರತಿಯೊಬ್ಬರು ನಿಷ್ಠರಾಗಿರಬೇಕು, ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರನ್ನ ಒದ್ದು ಜೈಲಿಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿದರೆ ತಕ್ಷಣ ಈ ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ, ಅಪರಾಧಿಗಳು ಹೆದರಿಕೆ ಆಗುತ್ತೆ. ಇವತ್ತು ಯೋಗಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಉತ್ತರ ಪ್ರದೇಶದಲ್ಲಿ ಯೋಗಿಯವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಯಾವ ಪಕ್ಷ, ಯಾವ ಪಾರ್ಟಿ, ಯಾವ ವ್ಯಕ್ತಿ ನೋಡಬೇಡಿ, ಊರಿಗೆ ಯಾರು ತೊಂದರೆ ಕೊಡ್ತಾರೆ ಅವರಂತ ಜೈಲಲ್ಲಿ ಹಾಕಿ ಅಂತ ಹೇಳಿದ್ರಿಂದಾಗಿ ಆ ರೌಡಿಗಳೆಲ್ಲ ಬಂದು ಪೊಲೀಸಿಗೆ ಶರಣಾಗ್ತಾ ಇದ್ದಾರೆ. ಇಲ್ಲ ಆಯಿತು, ಇನ್ನು ನಮ್ಮ ಕತೆ ನಡೆಯೋದಿಲ್ಲ ಅಂತೇಳಿ. ಆದರೆ ಕರ್ನಾಟಕದಲ್ಲಿ ಮಂತ್ರಿಗಳೇ ಇವ್ರ ಮೇಲೆ 307 ಹಾಕುವಂಥ ಆದೇಶಗಳನ್ನು ಕೊಡ್ತಾ ಇದ್ದಾರೆ. ಇಂಥ ಗೊಂದಲಗಳ ನಿವಾರಣೆ ಮಾಡ್ತೇವೆ. ಅತ್ಯಂತ ಪಾರದರ್ಶಕ ಆಗಿರುವಂಥ, ಜನಪರವಾದಂಥ, ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಬಹುದಾದಂಥ ನಮ್ಮ ಕನಸಿನ ಕರ್ನಾಟಕವನ್ನು ತರುವ ಅನುಷ್ಠಾನಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸ್ತೇವೆ ಮತ್ತು ದಕ್ಷ ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ಕನಸಿದೆ ನಮಗೆ. ಅದಕ್ಕೆ ಬೇಕಾದಂಥ ಈ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಜನರ ಮುಂದೆ ಹೋಗ್ತೇವೆ, ಗೆಲ್ತೇವೆ, ನಾವು ಆಡಳಿತ ನಡೆಸ್ತೇವೆ. ಶಿವರಾಮ್ ಕಾರಂತ್ ಅವರ ಒಂದು ವ್ಯಕ್ತಿತ್ವ, ಅದರಿಂದ ಬಹಳ ಪ್ರಭಾವಿತರಾಗಿದ್ದೀರಿ ನೀವು. ಆದರೆ ಇತ್ತೀಚೆಗೆ ಏನು ಪ್ರಕಾಶ್ ರೈ ಅವರಿಗೆ ನೀಡಿದಂತಹ ಪ್ರಶಸ್ತಿಯಲ್ಲಿ ಬಹಳಷ್ಟು ಸೈಲೆಂಟ್ ಆದ್ರಿ, ಏನು ಕೂಡ ಮಾತನಾಡಲಿಲ್ಲ. ನಾನು ಇದರಲ್ಲಿಲ್ಲ ಅನ್ನುವಂತಹದ್ದೊಂದು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ರಿ. ನಾನು ಇರಲಿಲ್ಲ ಅದರಲ್ಲಿ. ಈಗ ಎಲ್ಲರೂ ಕೂಡ, ನೀವು ಕೂಡ ಒಂದು ಕಾರಂತರಿಂದ ಬಹಳಷ್ಟು ಪ್ರಭಾವಿತರಾದವರು. ಬಹಳಷ್ಟು ಸ್ಪೀಚಲ್ಲಿ ಹೇಳಿದಿರಿ ಕಾರಂತರು ಅಂದ್ರೆ ಬಹಳಷ್ಟು ಒಂದು ಪ್ರಭಾವಿ ವ್ಯಕ್ತಿತ್ವ ಉಳ್ಳವರು ಅನ್ನೋ. ಹೌದು, ಕಾರಂತರು ನಮ್ಮ ಸಮಾಜಕ್ಕೆ ಒಂದು ಆದರ್ಶ, ಅದರಲ್ಲಿ ಅನುಮಾನಗಳಿಲ್ಲ. ಕಾರಂತರ ಆದರ್ಶ, ಕಾರಂತರು ನಮ್ಮ ಗ್ರಾಮದಲ್ಲಿ ಹುಟ್ಟಿದವರು. ಕಾರಂತ ಥೀಮ್ ಪಾರ್ಕ್ ಮಾಡಲಿಕ್ಕೆ ನಾವೆಲ್ಲ ಒಟ್ಟು ಯೋಚನೆ ಮಾಡಿದ್ದೇವೆ. ಕಾರಂತ ಪ್ರಶಸ್ತಿ ಕೊಡುವಂಥ ಕನಸುಗಳಲ್ಲಿ ನಮ್ಮೆಲ್ಲರೂ ಇದ್ದೇವೆ, ನಾವೆಲ್ಲ ಸಮಾನ ಮನಸ್ಕರಿದ್ದೇವೆ. ಆದರೆ ಆ ಪ್ರಶಸ್ತಿ ಕೊಟ್ಟಿದ್ದು ನಾನಲ್ಲ. ಪ್ರಶಸ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಕಮಿಟಿ ಇದೆ. ಆ ಕಮಿಟಿಯವರು ಈ ಸಾರಿ ಪ್ರಕಾಶ್ ರೈ ಕೊಟ್ಟಿದ್ದಾರೆ. ನಾನಾ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಿಲ್ಲ ಅಂತ ಹೇಳಿದರೆ,
ನಾವೆಲ್ಲರೂ ಪ್ರೀತಿಸುವಂಥ, ನಾವೆಲ್ಲ ಗೌರವಿಸುವಂಥ, ಇಡೀ ಪ್ರಪಂಚ ಹೊಗಳುವಂಥ ನರೇಂದ್ರ ಮೋದಿಯನ್ನು ಅವರು ಟೀಕೆ ಮಾಡಿದ್ದಾರೆ ಅನ್ನೋದು ನಮ್ಗೆ ನೋವು ತಂದಿದೆ. ಆ ಕಾರಣಕ್ಕೋಸ್ಕರ ಅವರ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ಹೊರಗುಳಿದಿದ್ದೇನೆ ಅನ್ನುವಂಥ ಮಾತು ಹೇಳಿದ್ದೇನೆ. ಪ್ರಶಸ್ತಿ ಕೊಟ್ಟವ ನಾನಲ್ಲ, ಆಯ್ಕೆ ಮಾಡಿದ್ದು ನಾನಲ್ಲ. ಪ್ರಶಸ್ತಿಯನ್ನು ನನ್ನ ಮುಖಂಡರಿಗೆ ಟೀಕೆ ಮಾಡಿರೋ ವ್ಯಕ್ತಿಯವನಿಗೆ ಪ್ರಶಸ್ತಿ ಕೊಡುವಾಗ ನಾನಲ್ಲಿ ನಿಂತ್ಕೊಂಡು ಸ್ವಾಗತ ಮಾಡಬೇಕಾದಂಥ ಅವಶ್ಯಕತೆಗಳಿಲ್ಲ ಅನ್ನುವ ಕಾರಣಕ್ಕೆ ಪೂರ್ವ ನಿರ್ಧರಿತ ಕಾರ್ಯಕ್ರಮಕ್ಕೂ ನಾನು ಹೋಗಿದ್ದೇನೆ. ಅದರಲ್ಲಿ ನನ್ನ ಪಾಲ ಏನೂ ಇಲ್ಲ, ಆ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲೂ ನಾನಿಲ್ಲ. ಅಲ್ಲ, ನನ್ನ ಮಟ್ಟಿಗೆ ಏನು ಗೊಂದಲವೇ ಇಲ್ಲ, ಅದು ನನ್ನ ಮಟ್ಟಿಗೆ ಏನು ಗೊಂದಲವೇ ಇಲ್ಲ. ಬಹುಶಃ ಪ್ರಕಾಶ್ ರೈ ಅವರಿಗೆ ನೀಡಿರುವಂತಹ ಪ್ರಶಸ್ತಿ ಆತನ ಕಲೆ ಆಗಿರಬಹುದು, ಅವರ ಒಂದು ನಟನೆ ಮತ್ತು ಅಭಿನಯಕ್ಕೋಸ್ಕರ ನೀಡಲಾಗಿದೆ. ಬಟ್ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅವರು ಮೋದಿ ಅವರಿಗೆ ಟ್ವೀಟ್ ಮಾಡಿರುವಂತಹದ್ದು. ಸೊ ನಟನೆ ಹಾಗೂ ಕಲೆಗೆ ನೀಡಿರುವಂತಹ ಪ್ರಶಸ್ತಿ ಹಾಗೂ ಅಭಿವ್ಯಕ್ತ ಸ್ವಾತಂತ್ರ್ಯ ಅನ್ನುವಂಥದ್ದು ಅವರಿಗೆ ಬಂದಂತಹ ಅಭಿಪ್ರಾಯವನ್ನು ಅವರು ಹಂಚಿಕೊಳ್ಳುವುದಕ್ಕೆ ಯಾವ ರೀತಿಯಾದಂತಹ ಲಿಂಕ್ ಅವರ ಹೇಳಿಕೆಯ ಬಗ್ಗೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೇನು ತಡೆ ಇಲ್ಲ. ಆದರೂ ಅದಕ್ಕೊಂದು ಮಿತಿ ಉಂಟಲ್ಲ. ಈಗ ಗೌರಿ ಕೊಲೆ ಆಯಿತು, ನಾನು ಗೌರಿ ನಾನು ಗೌರಿ ನಾನು ಗೌರಿ ಅಂತ ಹೇಳಿ ಇವರೆಲ್ಲ ತುಂಬ ಹೋರಾಟಗಳನ್ನು ಮಾಡಿದ್ರಲ್ಲ. ನಾನು ಹಾಗೆ ಕೇಳ್ತೇನೆ, ಆ ಉತ್ತರ ಕರ್ನಾಟಕದಲ್ಲಿ ಆ ಪರೇಶ್ ಮೆಸ್ತ ತೀರಿ ಹೋದ್ನಲ್ಲ, ಹಾಲುಗಲ್ಲದ ಹುಡುಗ, ಆ ನಾನು ಗೌರಿ ಅನ್ನೋರ ಬಾಯಿಂದ ನಾನು ಪರೇಶ್ ಮೆಸ್ತ ನಮಗೆ ನ್ಯಾಯ ಕೊಡಿ ಅಂತ ಹೇಳ್ಬೋದು ಅನ್ಸೋದಿಲ್ವ ನಿಮಗೆ? ನಾನು ಶರತ್ ಮಾಡಿವಳ ನಮಗೆ ನ್ಯಾಯ ಕೊಡಿ ಅಂತ ಅನ್ಸೋದಿಲ್ವ? ನಾನು ರುದ್ರೇಶ ನಮಗೆ ನ್ಯಾಯ ಕೊಡಿ ಅಂತ ಹೇಳಬೇಕಲ್ಲ? ನಾನು ಅಲ್ಪಸಂಖ್ಯಾತರ ಮಹಾಮಂದಿ ಏನೋ ತೀರಿ ಹೋಗಿದ್ದಾನೆ, ನಾನು ಅಲ್ಪಸಂಖ್ಯೆ ಕೊಡಿ ಅಂತ ಹೇಳಬೇಕಲ್ವ? ಬರೇ ಗೌರಿಗೆ ಮಾತ್ರ ಹೇಳಿ ಪರೇಶ್ ಮೇಸ್ತ್ರಿ ಮಾತ್ರ ಅಲ್ಲ ಅಂತ ಹೇಳಿದರೆ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಸರು ವೈಭವೀಕರಣ ಆಗಿದೆ ಅಂತ ಅನ್ಸೋದಿಲ್ವ ನಿಮಗೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛಾಚಾರಿತನ ಅಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದರೆ ಸ್ವೇಚ್ಛಾಚಾರಿತನ ಅಲ್ಲ. ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಬೇಕು, ಅದೂ ಕೂಡ ಒಂದು ಚೌಕಟ್ಟಿನ ವ್ಯಾಪ್ತಿಯಲ್ಲಿರಬೇಕು. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣಕ್ಕೆ ಭಾರತಕ್ಕೆ ಧಿಕ್ಕಾರ, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತ ಹೇಳಿಬಿಟ್ರೆ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಲಿಕ್ಕೆ ಸಾಧ್ಯ ಇದೆ ಒಬ್ಬ ರಾಷ್ಟ್ರದ ವ್ಯಕ್ತಿಯೊಬ್ಬ. ಆ ಕಾರಣಕ್ಕೋಸ್ಕರ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಪ್ರಶ್ನಿಸಿಲ್ಲ. ದೇವರ ಕಲ್ಲ ಮೇಲೆ ನಾನು ಅಸಹ್ಯಗಳನ್ನು ಮಾಡಿದೆ, ನನಗೇನೂ ಆಗಿಲ್ಲ ಅಂತ ಹೇಳಿದಾಗ ಅದನ್ನು ಖಂಡಿಸಬೇಕಲ್ವ? ಆ ದೇವರ ಕಲ್ಲನ್ನು ಪ್ರೀತಿಸುವಂಥ, ಗೌರವಿಸುವಂಥ, ಪೂಜಿಸುವಂಥ ಒಂದು ಬಹುದೊಡ್ಡ ಸಮುದಾಯ ಈ ಕರ್ನಾಟಕದಲ್ಲಿ ಇದೆ ಅಂತ ಅನಿಸೋದಿಲ್ವ ನಮಗೆ? ಅದು ಸ್ವೇಚ್ಛಾಚಾರಿತನೇ ಅನಿಸೋದಿಲ್ವ? ಹಾಗಂತ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಗೌರವಿಸ್ತೇನೆ. ಅದು ಸ್ವೇಚ್ಛಾಚಾರಿತನ ಅಲ್ಲದೇ ಇರುವಂತೆ ಸರ್ವರನ್ನು ಗೌರವಿಸುವಂಥ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ನಾನು ಹೆಚ್ಚು ಇಷ್ಟಪಡ್ತೇನೆ. ಆ ಕಾರಣಕ್ಕೆ ದೇಶ ಪ್ರೀತಿಸುವಂಥ ನರೇಂದ್ರ ಮೋದಿಯನ್ನು ಒಂದು ರೀತಿಯಲ್ಲಿ ಅತ್ಯಂತ ಕೆಟ್ಟ ಶಬ್ದಗಳಿಂದ ನಿಂದಿಸುವವರನ್ನು ಗೌರವಿಸಬೇಕು ಅಂತ ನನಗನ್ಸಿಲ್ಲ. ಹಾಗಂತ ದ್ವೇಷಿಸಲಿಕ್ಕೆ ನಂಗೆ ಪುರುಸೋತಿಲ್ಲ, ನನ್ನದೇ ಆದ ಕೆಲಸಗಳಿದೆ. ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತೇಳಿ ನಾನು ನನ್ನ ಕೆಲಸಕ್ಕೆ ಹೋಗಿದ್ದೇನೆ. ಮತ ಪಡೆಯಲು ಅಥವಾ ವೋಟ್ ಬ್ಯಾಂಕ್ ಅನ್ನುವಂಥದ್ದಕ್ಕೂ ಜಾತಿ ರಾಜಕಾರಣಕ್ಕೂ ಎಷ್ಟರ ಮಟ್ಟಿಗೆ ಒಂದು ರೀತಿಯ ಸಂಬಂಧ ಇದೆ? ಸಂಬಂಧ ಸರಿಯಲ್ಲ. ಅದು ನಡೀತಿದ್ದು ಬೇರೆ ಏನು ಹೇಳಿ? ಲಿಂಗಾಯತರ ಕಡೆಯಿಂದ ಲಿಂಗಾಯತರು, ಗೌಡ್ರ ಕಡೆಯಿಂದ ಗೌಡ್ರು, ಕುರುಬರ ಕಡೆಯಿಂದ ಕುರುಬರು, ಅಲ್ಪಸಂಖ್ಯಾತರ ಕಡೆಯಿಂದ ಅವರು, ಇಡೀರ ಕಡೆಯಿಂದ ಇವರು. ಜಾತಿಯನ್ನು ಬಿಟ್ಟು ರಾಜಕಾರಣ ಮುಕ್ತವಾಗಿದೆ ಅಂತ ನಿಮಗೆ ಅನಿಸಿದೆಯಾ? ನನಗೆ ಗೊತ್ತಿಲ್ಲ. ಈ ನಾವಿಲ್ಲಿ ಜಾತಿಯನ್ನು ಮೀರಿ ಸ್ವಲ್ಪ ಬೆಳೀಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ನಮ್ಮ ಪಾರ್ಟಿಯಿಂದ. ಯಾಕಂದರೆ ರಾಷ್ಟ್ರೀಯತೆ ಆಧಾರದಲ್ಲಿ ನಮ್ಮ ಪಾರ್ಟಿಯನ್ನು ಕಟ್ಟಲಾಯಿತು. ನಮ್ಮ ಪಾರ್ಟಿಯನ್ನು ಕಟ್ಟಿದ್ದು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಲಿಗಢದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಅಡ್ವಾಣಿಜಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಏನಿರುತ್ತೆ ಅಂತ ಹೇಳಿದರೆ, ಅಡ್ವಾಣಿಜಿ ನೀವು BJPಯನ್ನು ಯಾಕೆ ಕಟ್ಟಿದ್ರಿ ಅಂತೀವಿ. ಭಾಳ ಸಾವರಿಸಿಕೊಂಡು ತುಂಬ ತಡವಾದರೂ ಕೂಡ ಆ ಹುಡುಗ ಬಿಡೋದಿಲ್ಲ ಇವ್ರ ಪ್ರಶ್ನೆಗೆ ಉತ್ತರ. ಆಗ ಅಡ್ವಾಣಿಯವರು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ಪಕ್ಷ ಅಧ್ಯಕ್ಷರಾಗಿದ್ದರು, ಅವರಾಗ ರಾಷ್ಟ್ರಾಧ್ಯಕ್ಷ ಆಗಿದ್ದರು, ಭಾರತೀಯ ಜನತಾ ಪಕ್ಷವನ್ನು ನಾನು ಮತ್ತು ಅಡ್ವಾಣಿ ಕಟ್ಟಿದ್ದು ಸಮರ್ಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಅಂತ ಹೇಳಿ ಅಡ್ವಾಣಿಯವರು ಹೇಳ್ತಾರೆ. ಅಡ್ವಾಣಿಯವರು ನನ್ನ ಮಗನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಥವಾ ನಾನು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕಟ್ಟಿದೆ ಅಂತ ಹೇಳೋದಿಲ್ಲ. ಈ ರಾಷ್ಟ್ರೀಯತೆ ಆಧಾರದಲ್ಲಿ ನಮ್ಮ ಪಕ್ಷ ಬೆಳೆದ ಹಿನ್ನೆಲೆಯಲ್ಲಿ ಜಾತಿಗಿಂತಲೂ ಧರ್ಮಕ್ಕಿಂತಲೂ ರಾಷ್ಟ್ರೀಯತೆಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ನಮ್ಮ ಹಿರಿಯರ ಕಲ್ಪನೆಗೆ ಪೂರಕವಾಗಿ ನಾವಿವತ್ತು ಬೆಳೆದಿದ್ದೇವೆ ಅನ್ನುವ ಕಾರಣಕ್ಕೆ ಸ್ವಲ್ಪ ಮೀರಿದ್ದೇವೆ ಅಂತ ಅನಿಸುತ್ತೆ ನನಗೆ. ಪೂರ್ಣ ಇದರಿಂದ ಮುಕ್ತವಾಗಿದೆಯಾ ಕೇಳಿದ್ರೆ ಇಲ್ಲದೇ ಇರ್ಬೋದು. ಆದರೆ ಇತ್ತೆಲ್ಲ ರಾಜಕೀಯ ಪಕ್ಷಗಳಿಗೆ ಹೋಲಿಸಿದರೆ ನಮ್ಮ ಪಾರ್ಟಿ ಈ ವಿಚಾರದಲ್ಲಿ ಭಿನ್ನವಾದಂತೆ ಹೆಜ್ಜೆರಿಸಿದೆ ಅಂತ ಅನಿಸುತ್ತೆ. ಕೊನೆಯದಾಗಿ ಕರ್ನಾಟಕ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ರಾಜ್ಯದ ಜನತೆಗೆ ವಿಶ್ವಾಸವನ್ನು ಕೊಡ್ತೇವೆ. ಅನೇಕ ಸಮಾವೇಶಗಳ ಮೂಲಕ ಜನರಿಗೆ ಸಂದೇಶಗಳನ್ನು ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಡವರ ಕಷ್ಟ ಪ್ರಥಮವಾಗಿ ಅರ್ಥ ಆಗುವಂಥ ರಾಜಕಾರಣಿ ಯಾರು ಕೇಳಿದರೆ ಯಡಿಯೂರಪ್ಪ ಅನ್ನುವಂಥ ಆಶೆಯೊಂದಿಗೆ ನಾವು ಈ ಸಾರಿ ಅಧಿಕಾರದ ಸೂತ್ರವನ್ನು ಹಿಡಿಬೇಕು, ಜನರಿಗೆ ಸ್ವಚ್ಛವಾದಂಥ, ಪಾರದರ್ಶಕವಾದಂಥ ಮತ್ತು ಸಮರ್ಥವಾದಂಥ ಆಡಳಿತ ಕೊಡಬೇಕು ಅನ್ನುವ ಯೋಜನೆಗಾಗಿ ನಾವೊಂದಿಷ್ಟು ಕಲ್ಪನೆಯನ್ನಿಟ್ಟುಕೊಂಡು, ಕನಸುಗಳನ್ನಿಟ್ಟುಕೊಂಡು ಜನರ ಮುಂದೆ ವಿಶ್ವಾಸದ ಮಾತನಾಡ್ತೇವೆ. ನಾವು ಒಳ್ಳೆಯ ಸರ್ಕಾರವನ್ನು ಕೊಡ್ತೇವೆ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸಕರು, ನಮ್ಮ ಮುಖ್ಯಮಂತ್ರಿಗಳು
ಸಮರ್ಥವಾದಂಥ ಕರ್ನಾಟಕ ಕಟ್ಟಲಿಕ್ಕೆ ಬೇಕಾದಂಥ ಶ್ರದ್ಧೆ ಕೆಲಸಗಳನ್ನು ನಾವು ಮಾಡ್ತೇವೆ. ಅದಕ್ಕೋಸ್ಕರ ನಮ್ಮ ಪಾರ್ಟಿಯನ್ನು ನೀವು ಗೆಲ್ಲಿಸಿಕೊಡಿ ಅಂತೇಳಿ ವಿನಂತಿ ಮಾಡ್ತೇನೆ. ಸರ್, ಇಷ್ಟೊತ್ತು ಬಂದು VIP ಲಾಂಚಲ್ಲಿ ತಮ್ಮ ಹಾಗೂ ತಮ್ಮ ಪಕ್ಷದ ಬಗ್ಗೆ ಇರುವಂತಹ ಒಂದು ನಿಲುವಾಗಿರ್ಬೋದು, ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿ ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಅಭಿಪ್ರಾಯಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.